ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದನ್ನ ಹೋಸ್ಟ್ ಮಾಡಿ ಮಾತಾಜಿ. ಸರಿ, ಮಾಡಿದ್ದೇನೆ ನೋಡಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ರಮಣಿ ಮಾತಾಜಿ ಸ್ಕ್ರೀನ್ ಶೇರ್ ಮಾಡ್ತೀರಲ್ಲ? ಹರೇ ಕೃಷ್ಣ. ಹಾ ಮಾತಾಜಿ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ ಓಕೆ ಓಕೆ. ನಮ್ಗೆ ಈ ಕೃಷ್ಣ ದೇವೋತ್ತಮ ಪರಮಪುರುಷ ಪುಸ್ತಕವನ್ನು ಓದಲು ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲಾಯಿ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಯೇಸು ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನಾವು ಈ ತರಗತಿಯನ್ನು ಪ್ರಾರಂಭಿಸುವ ಮೊದಲು ಪ್ರಾರ್ಥನೆ. ಓಂ ಅಜ್ಞಾನತಿ ಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶಾ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಪ್ರಸಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಯಾರಿಗೆ ಓದ್ಲಿಕ್ಕೆ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಕೃಷ್ಣ 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 ಕೃಷ್ಣ. ಓಕೆ ಓಕೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ 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 ಹೇ ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷಾ ಮಾಂ. 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 ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ. ಪ್ರಣಾಮ ಎಲ್ಲರಿಗೂ ಪ್ರಣಾಮ.
ಇನ್ನು ರತ್ನ ಮಾತಾಜಿ ಓದಿದ್ದೀರಲ್ವಾ ಮಾತಾಜಿ? ಹರೇ ಕೃಷ್ಣ. ರೇಖಾ ಬಂಗ್ಯಾರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಿಯ ಪ್ರಭುವೆ, ಹೇಗೋ ಎಂತೂ ನಾನು ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಲು ಬಂದಿದ್ದೇನೆ. ದಯಮಾಡಿ ನನ್ನನ್ನು ಸ್ವೀಕರಿಸಿ ರಕ್ಷಿಸು. ಶ್ರೀಲ ನರೋತ್ತಮ ದಾಸ ಠಾಕೂರರು ಹೀಗೆ ಪ್ರಾರ್ಥನೆ ಮಾಡುತ್ತಾರೆ. ಪ್ರಿಯ ಪ್ರಭುವೆ, ನಂದ ಮಹಾರಾಜನ ತನಯನೇ, ವೃಷಭಾನುಸುತೆಯ ಸಂಗಾತಿಯೇ, ಭೌತಿಕ ಬದುಕಿನ ಸ್ಥಿತಿಗತಿಗಳಲ್ಲಿ ಬಹುವಾಗಿ ನೊಂದು ನಾನೀಗ ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಪಡೆಯಲು ಬಂದಿದ್ದೇನೆ. ನನಗೆ ದಯತೋರು ಎಂದು ಬೇಡಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ದೂರ ಒದ್ದು ಬಿಡಬೇಡ. ನಿನಗೆ ಬಿಟ್ರೆ ನನಗೆ ಆಶ್ರಯವಿಲ್ಲ. ಇದರ ನಿರ್ಣಯವೆಂದರೆ ಭಕ್ತಿಯೋಗವನ್ನು ಬಿಟ್ಟು ಆತ್ಮ ಸಾಕ್ಷಾತ್ಕಾರದ ಅಥವಾ ಭಗವಂತನ ಸಾಕ್ಷಾತ್ಕಾರ ಬೇರೆ ಯಾವುದೇ ವಿಧಾನವಾದರೂ ಕಷ್ಟ ಎನ್ನುವುದು. ಅದರಲ್ಲಿಯೂ ಈ ಯುಗದಲ್ಲಿ ಭೌತಿಕ ಬದ್ಧ ಬದುಕಿನ ಕಶ್ಮಲದಿಂದ ಬಿಡುಗಡೆಯಾಗಲು ಇರುವ ಒಂದೇ ದಾರಿಯೆಂದರೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಭಕ್ತಿಪೂರ್ವಕ ಆಶ್ರಯ ಪಡೆಯುವುದು. ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವರು ತಮ್ಮ ಕಾಲವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಅವರಿಗೆ ಅಧ್ಯಾತ್ಮ ಬದುಕಿನ ನಿಷ್ಕೃಷ್ಟವಾದ ಪುರಾವೆ ಏನೂ ಇಲ್ಲ. ಶ್ರೀರಾಮಚಂದ್ರನು ನನಗೆ ಶರಣಾಗತನಾಗಿ ತಾನು ನನ್ನ ಸೇವಕನೆಂದು ಖಚಿತವಾಗಿ ತೀರ್ಮಾನಿಸಿದ ಯಾರಿಗೇ ಆಗಲಿ ನಾನು ಆತ್ಮವಿಶ್ವಾಸವನ್ನು ಭದ್ರತೆಯನ್ನು ಕೊಡುತ್ತೇನೆ, ಏಕೆಂದರೆ ಅದೇ ನನ್ನ ಸಹಜ ಸ್ವಭಾವ ಎಂದು ಹೇಳಿದ್ದಾನೆ. ಹಾಗೆಯೇ ಭೌತಿಕ ಪ್ರಕೃತಿಯ ಪ್ರಭಾವವನ್ನು ನಿವಾರಿಸಲು ಸಾಧ್ಯವಿಲ್ಲ. ಆದರೆ ನನಗೆ ಶರಣಾಗುವ ಯಾರೇ ಆಗಲಿ ಭೌತಿಕ ಪ್ರಕೃತಿಯ ಪ್ರಭಾವವನ್ನು ನಿವಾರಿಸಿಕೊಳ್ಳಬಹುದು ಎಂದು ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ್ದಾನೆ. ಭಕ್ತರಲ್ಲದವರ ಜೊತೆಗೆ ವಾದ ಮಾಡಿ ಅವರ ಅಭಿಪ್ರಾಯಗಳು ತಪ್ಪೆಂದು ತೋರಿಸಿಕೊಡುವುದರಲ್ಲಿ ಭಕ್ತರಿಗೆ ಆಸಕ್ತಿ ಇಲ್ಲ. ಹೀಗೆ ಕಾಲವನ್ನು ವ್ಯರ್ಥ ಮಾಡುವ ಬದಲು ಅವರು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ದಿವ್ಯ ಪ್ರೇಮದ ಸೇವೆಯಲ್ಲಿ ನಿರತರಾಗಲು ಬಯಸುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ನಿರ್ಮಲಾ ಮಾತಾಜಿ ಓದಿ. ನಿರ್ಮಲಾ ಮಾತಾಜಿ. ಓದ್ತೀನಿ ಮಾತಾಜಿ. ಎಲ್ಲಿಂದ ನೋಡ್ಲಿಲ್ಲ ನಾನು. ಎಲ್ಲಿಂದ ಓದ್ ಮಾತಾಜಿ ಇಲ್ಲಿಂದ ನೋಡಿ. ಎಲ್ಲಿಂದ ಓದ್ಬೇಕು? ವೇದಗಳ ಸಾಕಾರ ರೂಪಗಳು ನೋಡಿ. ಒಂದ್ ನಿಮಿಷ ಮಾತಾಜಿ, ನಾನು ಕಾಣಿಸ್ತಾ ಇಲ್ಲ. ವೇದಗಳ ಓದಿ ವೇದಗಳ ಸಾಕಾರ ರೂಪಗಳು ಮುಂದುವರೆದು ಹೀಗೆ ಹೇಳುವುದು. ಪ್ರಿಯ ಪ್ರಭುವೆ, ಮಹಾನ್ ಯೋಗಿಗಳಿಗೆ ಮನಸ್ಸೆಂಬ ಆಸೆಯ ಮೇಲೆ ಮತ್ತು ಇಂದ್ರಿಯಗಳ ಬಿರುಗಾಳಿಯ ಮೇಲೆ ಸಂಪೂರ್ಣ ನಿಯಂತ್ರಣ ಇರಬಹುದು. ಆದರೂ ಅವರು ಒಬ್ಬ ನಿಜವಾದ ಗುರುವಿನ ರಕ್ಷಣೆಯನ್ನು ಪಡೆದುಕೊಳ್ಳದಿದ್ದರೆ ಅವರು ಭೌತಿಕ ಪ್ರಭಾವಕ್ಕೆ ಬಲಿಯಾಗುತ್ತಾರೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಅವರ ಪ್ರಯತ್ನಗಳು ವಿಫಲವಾಗುತ್ತವೆ. ಮಾರ್ಗದರ್ಶನವಿಲ್ಲದ ಇಂತಹ ಜನರನ್ನು ಹಡಗಿನ ನಾಯಕನಿಲ್ಲದೆ ಹಡಗಿನಲ್ಲಿ ಹೋಗುವ ವರ್ತಕರಿಗೆ ಹೋಲಿಸಬಹುದು. ತನ್ನ ವೈಯಕ್ತಿಕ ಪ್ರಯತ್ನಗಳಷ್ಟೇ ಯಾರು ಭೌತಿಕ ಪ್ರಕೃತಿಯ ಹಿಡಿತದಿಂದ ತಪ್ಪಿಸಿಕೊಳ್ಳಲಾರರು. ನಿಜವಾದ ಗುರುವನ್ನು ಹುಡುಕಿ ಅವನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು. ಹೀಗಾದರೆ ಭೌತಿಕ ಸ್ಥಿತಿಗತಿಗಳ ಅಜ್ಞಾನವನ್ನು ದಾಟಬಹುದು. ಇದಕ್ಕೆ ಸಂಬಂಧಿಸಿದಂತೆ ಶ್ರೀಪಾದ ಶ್ರೀಧರ ಸ್ವಾಮಿಗಳು ಒಂದು ಒಳ್ಳೆಯ ಕವನವನ್ನು ಬರೆದಿದ್ದಾರೆ. ಅವರು ಹೀಗೆ ಹೇಳುತ್ತಾರೆ: ದಯಾಮಯಿನಾದ ಗುರುವೇ, ಧರ್ಮೋತ್ತಮ ಪರಮ ಪುರುಷ ಪ್ರತಿನಿಧಿಯೇ, ನನ್ನ ಮನಸ್ಸು ನಿನ್ನ ದೇವೋತ್ತಮ ಪರಮ ಪುರುಷನ ಪ್ರತಿನಿಧಿಯೇ, ನನ್ನ ಮನಸ್ಸು ನಿನ್ನ ಚರಣ ಕಮಲಗಳ ಪೂರ್ಣವಾಗಿ ವಶವಾಗುವುದು ಯಾವಾಗ? ಆಗ ಮಾತ್ರವೇ ನಿನ್ನ ದಯೆಯಿಂದ ನಾನು ಆಧ್ಯಾತ್ಮಿಕ ಜೀವನಕ್ಕಿರುವ ಎಲ್ಲ ಅಡ್ಡಿಗಳಿಂದ ಬಿಡುಗಡೆಯಾಗಬಹುದು, ಆನಂದಮಯ ಜೀವನದಲ್ಲಿ ನೆಲೆ ಕಾಣಬಹುದು. ಮುಂದೆ ಓದ್ಬೇಕಾ ಮಾತಾಜಿ? ಓದಿ ಮಾತಾಜಿ, ಸ್ವಲ್ಪ ಓದಿ ಮಾತಾಜಿ. ವಾಸ್ತವವಾಗಿ ಆನಂದಮಯ
ಆನಂದಮಯ ಸಮಾಧಿ ಅಥವಾ ದೇವೋತ್ತಮ ಪರಮ ಪುರುಷನಲ್ಲಿ ಲೀನನಾಗುವುದನ್ನು ಸದಾ ಅವನ ಸೇವೆಯಲ್ಲಿ ನಿರತರಾಗುವುದರಿಂದ ಸಾಧಿಸಬಹುದು. ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವುದರಿಂದ ಮಾತ್ರವೇ ಪೂರ್ವಕ ಸೇವೆಯಲ್ಲಿ ಸದಾ ನಿರತನಾಗಿರಲು ಸಾಧ್ಯ. ಆದುದರಿಂದ ಭಕ್ತಿಪೂರ್ವಕ ಸೇವೆಯ ಶಾಸ್ತ್ರವನ್ನು ಅರಿಯಲು ನಿಜವಾದ ಗುರುವಿಗೆ ಶರಣಾಗಬೇಕು ಎಂದು ವೇದಗಳು ಉಪದೇಶಿಸುತ್ತವೆ. ಗುರು ಶಿಷ್ಯ ಪರಂಪರೆಯಲ್ಲಿ ಭಕ್ತಿಪೂರ್ವಕ ಸೇವೆಯ ಶಾಸ್ತ್ರವನ್ನು ಬಲ್ಲವನೇ ನಿಜವಾದ ಗುರು. ಈ ಗುರು ಶಿಷ್ಯ ಪರಂಪರೆಗೆ ಶ್ರೋತ್ರಿಯಂ ಎಂದು ಹೆಸರು. ಗುರು ಶಿಷ್ಯ ಪರಂಪರೆಯಲ್ಲಿ ಗುರುವಾದವನು ಲಕ್ಷಣವೇನೆಂದರೆ ಅವನು 100% ಭಕ್ತಿ ಯೋಗದಲ್ಲಿ ಸ್ಥಿರವಾಗಿರುತ್ತಾನೆ. ಕೆಲವೊಮ್ಮೆ ಜನರು ಗುರುವನ್ನು ಪಡೆಯದೆ ಅಲಕ್ಷ್ಯ ಮಾಡುತ್ತಾರೆ. ಯೋಗಾಭ್ಯಾಸದಿಂದ ಆತ್ಮ ಸಾಕ್ಷಾತ್ಕಾರ ಪಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ವಿಶ್ವಾಮಿತ್ರನಂತಹ ಮಹಾಯೋಗಿಯೋ ಸೇರಿದಂತೆ ಇದರ ವೈಫಲ್ಯಕ್ಕೆ ಹಲವಾರು ಉದಾಹರಣೆಗಳಿವೆ. ಮನುಷ್ಯನು ನಿಯಂತ್ರಿಸುವುದು ಚಂಡಮಾರುತವನ್ನು ತಡೆಯುವಷ್ಟು ಅಸಾಧ್ಯ ಎಂದು ಅರ್ಜುನನನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕೆಲವೊಮ್ಮೆ ಮನಸ್ಸನ್ನು ಉನ್ಮತ್ತ ಆನೆಗೆ ಹೋಲಿಸಿದ್ದಾರೆ. ಗುರುವಿನ ಮಾರ್ಗದರ್ಶನವಿಲ್ಲದೆ ಮನುಷ್ಯನನ್ನು ಇಂದ್ರಿಯಗಳನ್ನು ನಿಯಂತ್ರಿಸಲಾರ ಎಂದರೆ ಮನುಷ್ಯನು ಯೋಗಾಭ್ಯಾಸವನ್ನಷ್ಟೇನೆ ಮಾಡಿ ನಿಜವಾದ ಗುರುವನ್ನು ಪಡೆಯದಿದ್ದರೆ ಅವನು ವಿಫಲನಾಗುತ್ತಾನೆ. ತನ್ನ ಬೆಲೆ ಬಾಳುವ ಸಮಯವನ್ನು ವ್ಯರ್ಥ ಮಾಡುತ್ತಾನೆ. ಆಚಾರ್ಯನ ಮಾರ್ಗದರ್ಶನವಿಲ್ಲದೆ ಪೂರ್ಣ ಜ್ಞಾನವನ್ನು ಪಡೆಯುವುದು ಅಸಾಧ್ಯ ಎಂದು ವೇದ ಆದೇಶ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಶಾಂತಿ ರೂಪಿಣಿ ಮಾತಾಜಿ ಓದ್ತೀರಾ ಮಾತಾಜಿ? ಶಾಂತಿ ರೂಪಿಣಿ ಮಾತಾಜಿ ಓದ್ತೇನೆ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಇಲ್ಲಿಂದ ಮಾತಾಜಿ ಪ್ಯಾರಾಗ್ರಾಫ್ ಯಾವುದು ನೋಡಿ, ಇಲ್ಲಿಂದ. ಓಕೆ. ಆಚಾರ್ಯವಾನ್ ಪುರುಷೋದೇ ವೇದ. ಆಚಾರ್ಯನನ್ನು ಸ್ವೀಕರಿಸಿದವನಿಗೆ ಎಲ್ಲ ಸಂಗತಿಗಳು ತಿಳಿದಿರುತ್ತವೆ. ಪರಮ ಸತ್ಯವನ್ನು ವಾದಗಳಿಂದ ತಿಳಿಯಲು ಸಾಧ್ಯವಿಲ್ಲ. ಪರಿಪೂರ್ಣ ಬ್ರಾಹ್ಮಣ ಹಂತವನ್ನು ತಲುಪಿದವನು ಸಹಜವಾಗಿ ಸನ್ಯಾಸಿಯಾಗುತ್ತಾನೆ. ಅವನಿಗೆ ಪ್ರಾಪಂಚಿಕ ಗಳಿಕೆ ಬೇಕಿಲ್ಲ, ಏಕೆಂದರೆ ಅವನ ಆಧ್ಯಾತ್ಮಿಕ ಜ್ಞಾನದಿಂದ ಈ ಪ್ರಪಂಚದಲ್ಲಿ ಕೊರತೆ ಎನ್ನುವುದೇ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಿರುತ್ತಾನೆ. ದೇವೋತ್ತಮ ಪರಮ ಪುರುಷನು ಎಲ್ಲವನ್ನೂ ಸಾಕಾದಷ್ಟು ಪ್ರಮಾಣದಲ್ಲಿ ಕೊಟ್ಟಿರುತ್ತಾನೆ. ಆದುದರಿಂದ ನಿಜವಾದ ಬ್ರಾಹ್ಮಣನು ಪ್ರಾಪಂಚಿಕ ಪರಿಪೂರ್ಣತೆಗಾಗಿ ಪ್ರಯತ್ನಿಸುವುದಿಲ್ಲ. ಆದೇಶಗಳನ್ನು ಸ್ವೀಕರಿಸಲು ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುತ್ತಾನೆ. ಗುರುವಿನ ಅರ್ಹತೆ ಎಂದರೆ ಅವನು ಬ್ರಹ್ಮನಿಷ್ಠಂ. ಹೀಗೆಂದರೆ ಅವನು ಬೇರೆಲ್ಲ ಕಾರ್ಯಗಳನ್ನು ಬಿಟ್ಟು ದೇವೋತ್ತಮ ಪರಮಪುರುಷನಿಗಾಗಿ ಕೆಲಸ ಮಾಡಲು ತನ್ನ ಜೀವನವನ್ನು ಸಮರ್ಪಿಸಿದ್ದಾನೆ ಎಂದರ್ಥ. ನಿಜವಾದ ಶಿಷ್ಯನು ನಿಜವಾದ ಗುರುವಿನ ಬಳಿಗೆ ಹೋದಾಗ ನಮ್ರತೆಯಿಂದ ಗುರುವಿಗೆ ಹೀಗೆ ಪ್ರಾರ್ಥನೆ ಮಾಡುತ್ತಾನೆ: ಪ್ರಿಯ ಪ್ರಭುವೇ, ದಯಮಾಡಿ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಪರಿಗ್ರಹಿಸಿ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇರೆಲ್ಲ ವಿಧಾನಗಳನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುವಂತೆ ನನಗೆ ಮಾರ್ಗದರ್ಶನ ಮಾಡಿ. ಗುರುವಿನ ಮಾರ್ಗದರ್ಶನದಿಂದ ಪ್ರಭುವಿನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೊಡಗಿದ ಭಕ್ತನು ಯೋಚಿಸುತ್ತಾನೆ: ಪ್ರಿಯ ಪ್ರಭುವೆ, ನೀನು ಆನಂದದ ಆತರನು. ನೀನಿರುವಾಗ ಸಮಾಜ, ಸ್ನೇಹ ಮತ್ತು ಪ್ರೇಮಗಳಿಂದ ಬರುವ ಅಲ್ಪಕಾಲದ ಸಂತೋಷದಿಂದ ಏನು ಪ್ರಯೋಜನ? ಆನಂದ ಸಾಗರದ ಅರಿವಿಲ್ಲದವರು ಇಂದ್ರಿಯ ತೃಪ್ತಿಯಿಂದ ಸಂತೋಷವನ್ನು ಪಡೆಯಲು ತಪ್ಪು ಹಾದಿಯಲ್ಲಿ ನಡೆಯುತ್ತಾರೆ. ಆದರೆ ಇದು ಅಲ್ಪಕಾಲದ್ದು ಮತ್ತು ಮಾಯೆ. ಮಹಾವೈಷ್ಣವ ಭಕ್ತನು ಮತ್ತು ಕವಿಯೂ ಆದ ವಿದ್ಯಾವತಿಯು ಹೀಗೆ ಹೇಳುತ್ತಾನೆ: ಪ್ರಿಯ ಪ್ರಭುವೆ, ಸಮಾಜ, ಸ್ನೇಹ ಮತ್ತು ಪ್ರೇಮಗಳಲ್ಲಿ ನಿಸ್ಸಂದೇಹವಾಗಿಯೂ ಸ್ವಲ್ಪ ಸಂತೋಷವಿದೆ. ಆದರೆ ಇಂತಹ ಸಂತೋಷವು ಮರುಭೂಮಿಯಂತಿರುವ ನನ್ನ ಹೃದಯವನ್ನು ತಣಿಸಲಾರದು. ಮರುಭೂಮಿಯಲ್ಲಿ ನೀರಿನ ಸಾಗರ ಅಗತ್ಯವಿದೆ, ಆದರೆ ಮರಳು ಭೂಮಿಗೆ ಒಂದು ಹನಿ ನೀರನ್ನೆರೆದರೆ ಆ ನೀರಿನಿಂದ ಪ್ರಯೋಜನವೇನು? ಹಾಗೆಯೇ ನಮ್ಮ ಭೌತಿಕ ಹೃದಯಗಳು ನಾನಾ ಬಗೆಯ ಅಪೇಕ್ಷೆಗಳಿಂದ ತುಂಬಿ ಹೋಗಿವೆ.
ಸ್ನೇಹ ಮತ್ತು ಪ್ರೇಮಗಳ ಭೌತಿಕ ಸಮಾಜದಲ್ಲಿ ಇವನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಆನಂದದ ಪರಮ ಸಾಗರದಲ್ಲಿ ನಮ್ಮ ಹೃದಯಗಳು ಸಂತೋಷ ಪಡಲು ಪ್ರಾರಂಭಿಸಿದರೆ ಆಗ ನಾವು ತೃಪ್ತಿಪಟ್ಟುಕೊಳ್ಳಬಹುದು. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದರಿಂದಲೇ ಈ ದಿವ್ಯ ತೃಪ್ತಿಯು ಸಾಧ್ಯವಾಗುವುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಶಿವಗಂಗಾ ಮಾತಾಜಿ ಓದಿ. ಹರೇ ಕೃಷ್ಣ. ವೇದಗಳ ಸಾಕಾರ ರೂಪಗಳು ಹೀಗೆ ಮುಂದುವರಿಸಿದವು. ಪ್ರಿಯ ಪ್ರಭುವೆ, ನೀನು ಸಚ್ಚಿದಾನಂದ ವಿಗ್ರಹನು ಎಂದರೆ ನೀನು ಸರ್ವಾನಂದಮಯನಾದ ಜ್ಞಾನ ಸ್ವರೂಪನು. ಜೀವಿಗಳು ನಿನ್ನ ವ್ಯಕ್ತಿತ್ವದ ವಿಭಿನ್ನಾಂಶಗಳಾದುದರಿಂದ ಸಂಪೂರ್ಣವಾಗಿ ನಿನ್ನ ಪ್ರಜ್ಞೆಯಲ್ಲಿರುವುದೇ ಅವುಗಳ ಸಹಜ ಸ್ಥಿತಿ. ಈ ಭೌತಿಕ ಜಗತ್ತಿನಲ್ಲಿ ಇಂತಹ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡವನಿಗೆ ಪ್ರಾಪಂಚಿಕ ಜೀವನ ವಿಧಾನವು ಮನಸ್ಸಿಗೆ ಹಿಡಿಸುವುದಿಲ್ಲ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಸಾಂಸಾರಿಕ ಜೀವನದಲ್ಲಿ ಅಥವಾ ಶ್ರೀಮಂತಿಕೆಯ ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ದೇಹದ ಅಗತ್ಯಗಳಿಗಾಗಿ ಒಂದಿಷ್ಟು ರಿಯಾಯಿತಿಯನ್ನು ಮಾತ್ರ ಬಯಸುತ್ತಾನೆ. ಎಂದರೆ ಅವನಿಗೆ ಇಂದ್ರಿಯ ತೃಪ್ತಿಯಲ್ಲಿ ಆಸಕ್ತಿಯೇ ಇಲ್ಲ. ಮನುಷ್ಯ ಜೀವನದ ಪರಿಪೂರ್ಣತೆಗೆ ಜ್ಞಾನ ಮತ್ತು ವೈರಾಗ್ಯಗಳೇ ಆಧಾರ. ಆದರೆ ಸಾಂಸಾರಿಕ ಜೀವನದಲ್ಲಿ ಜ್ಞಾನ ವೈರಾಗ್ಯಗಳ ಈ ಹಂತವನ್ನು ತಲುಪುವುದೇ ಬಹು ಕಷ್ಟ. ಆದುದರಿಂದ ಕೃಷ್ಣ ಪ್ರಜ್ಞೆ ಇರುವವರು ಭಕ್ತರ ಸಹವಾಸದಲ್ಲಿ ಅಥವಾ ತೀರ್ಥಕ್ಷೇತ್ರಗಳಲ್ಲಿ ರಕ್ಷಣೆ ಪಡೆಯುತ್ತಾರೆ. ಇಂಥವರಿಗೆ ಪರಮಾತ್ಮ ಮತ್ತು ಜೀವಾತ್ಮಗಳ ಸಂಬಂಧ ಅರ್ಥವಾಗುತ್ತದೆ. ಅವರು ಬದುಕಿನಲ್ಲಿ ದೇಹವೇ ಮುಖ್ಯ ಎಂದು ಭಾವಿಸುವುದಿಲ್ಲ. ಸಂಪೂರ್ಣ ಪ್ರಜ್ಞೆಯ ನಿನ್ನನ್ನು ತಮ್ಮ ಹೃದಯದಲ್ಲಿ ಸದಾ ಇರಿಸಿಕೊಂಡುವುದರಿಂದ ಅವರು ಎಷ್ಟು ಪರಿಶುದ್ಧರಾಗಿರುತ್ತಾರೆಂದರೆ ಅವರು ಎಲ್ಲಿಗೆ ಹೋದರೆ ಅದೇ ಪುಣ್ಯಕ್ಷೇತ್ರವಾಗುತ್ತದೆ. ಅವರ ಸಂಪೂರ್ಣ ಪ್ರಜ್ಞೆಯ ನಿನ್ನನ್ನು ತಮ್ಮ ಹೃದಯದಲ್ಲಿ ಸದಾ ಇರಿಸಿಕೊಂಡಿರುವುದರಿಂದ ಅವರು ಎಷ್ಟು ಪರಿಶುದ್ಧರಾಗುತ್ತಾರೆಂದರೆ ಅವರು ಎಲ್ಲಿಗೆ ಹೋದರೆ ಅದೇ ಕೃಷ್ಣ ಪುಣ್ಯಕ್ಷೇತ್ರವಾಗುತ್ತದೆ. ಅವರ ಕಾಲನ್ನು ತೊಳೆದು ನೀರು ಈ ಭೌತಿಕ ಜಗತ್ತಿನಲ್ಲಿ ಸುಳಿದಾಡುತ್ತಿರುವ ಅನೇಕ ಮಂದಿ ಪಾಪಿಗಳನ್ನು ಉದ್ಧರಿಸಬಲ್ಲದು. ಪ್ರಹ್ಲಾದ ಮಹಾರಾಜನನ್ನು ನಾಸ್ತಿಕನಾದ ಅವನ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಹ್ಲಾದ ಮಹಾರಾಜನನ್ನು ನಾಸ್ತಿಕನಾದ ಅವನ ತಂದೆಯು ಅವನು ಕಲಿತಿದ್ದ ಒಳ್ಳೆಯದನ್ನೇನಾದರೂ ಹೇಳುವಂತೆ ಕೇಳಿದಾಗ ಪ್ರಹ್ಲಾದನು ಅಲ್ಪಕಾಲದ ಮತ್ತು ಸಾಪೇಕ್ಷ ಸತ್ಯಗಳಲ್ಲಿಯೇ ನಿರತನಾಗಿರುವುದರಿಂದ ಬಹು ಆತಂಕಗೊಂಡ. ಪ್ರಾಪಂಚಿಕ ಆಸಕ್ತಿಯ ಮನುಷ್ಯನಿಗೆ ಅತ್ಯುತ್ತಮ ಮಾರ್ಗವೆಂದರೆ ಸಂಸಾರದ ಕುರುಡು ಬಾವಿಯನ್ನು ಬಿಟ್ಟು ಪರಮ ಪ್ರಭುವಿನ ಆಶ್ರಯವನ್ನು ಪಡೆಯಲು ಕಾಡಿಗೆ ಹೋಗುವುದು ಎಂದು ತನ್ನ ತಂದೆಗೆ ಉತ್ತರ ಕೊಟ್ಟನು. ವಾಸ್ತವವಾಗಿ ಪರಿಶುದ್ಧ ಭಕ್ತರಾದವರನ್ನು ಮಹಾತ್ಮರು ಎಂದು ಕೊಂಡಾಡಲಾಗುತ್ತದೆ. ಅವರು ಜ್ಞಾನದಲ್ಲಿ ಪರಿಪೂರ್ಣರು. ಅವರು ಸದಾ ಪರಮ ಪ್ರಭುವನ್ನು ಅವನ ಚರಣ ಕಮಲಗಳನ್ನು ಕುರಿತು ಯೋಚಿಸುತ್ತಿರುತ್ತಾರೆ. ಮಾತಾಜಿ ಸ್ಕ್ರೋಲ್ ಮಾಡಿ ಮಾತಾಜಿ. ಆದುದರಿಂದ ಪ್ರಯತ್ನವಿಲ್ಲದೆಯೇ ಮುಕ್ತರಾಗುತ್ತಾರೆ. ಸದಾ ಈ ಸ್ಥಿತಿಯಲ್ಲಿರುವವರು ಪ್ರಭುವಿನ ಕಲ್ಪನಾತೀತ ಸಾಮರ್ಥ್ಯದಿಂದ ವಿದ್ಯುತ್ ಶಕ್ತಿಯಿಂದ ಎನ್ನುವಂತೆ ಸ್ಪರ್ಶಿತರಾಗುತ್ತಾರೆ. ಅವರ ಅನುಯಾಯಿಗಳು ಮತ್ತು ಹಿಂಬಾಲಕರಿಗೆ ತಾವೇ ಮೋಕ್ಷದ ಮೂಲವಾಗುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿರುವವನಿಗೆ ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ವಿದ್ಯುತ್ ಸ್ಪರ್ಶವಾಗಿರುತ್ತದೆ. ಆದುದರಿಂದ ಅವನನ್ನು ಮುಟ್ಟುವ ಅಥವಾ ಅವನಲ್ಲಿ ಆಶ್ರಯ ಪಡೆಯುವ ಯಾರಿಗೇ ಆಗಲಿ ಆಧ್ಯಾತ್ಮಿಕ ಶಕ್ತಿಯ ವಿದ್ಯುತ್ ಸ್ಪರ್ಶವಾಗುತ್ತದೆ. ಇಂಥ ಭಕ್ತರಿಗೆ ಭೌತಿಕ ಶ್ರೀಮಂತಿಕೆಗಳ ಗರ್ವವಿಲ್ಲ. ಸಾಮಾನ್ಯವಾಗಿ ಭೌತಿಕ ಶ್ರೀಮಂತಿಕೆಗಳು ಎಂದರೆ ಒಳ್ಳೆಯ ಕುಟುಂಬ, ಶಿಕ್ಷಣ, ಸ್ಫುರದ್ರೂಪ ಮತ್ತು ಐಶ್ವರ್ಯ. ಆದರೆ ಪ್ರಭುವಿನ ಭಕ್ತನಿಗೆ ಈ 4 ಭೌತಿಕ ಶ್ರೀಮಂತಿಕೆಗಳಿದ್ದರೂ ಇಂತಹ ಘನತೆ ಇದೆ ಎಂದು ಅವನು ಅಹಂಕಾರದಿಂದ ಮೈಮರೆಯುವುದಿಲ್ಲ. ಪ್ರಭುವಿನ ಶ್ರೇಷ್ಠ ಭಕ್ತರು ಜಗತ್ತಿನಲ್ಲಿ ಒಂದು ಯಾತ್ರಾ ಸ್ಥಳದಿಂದ ಇನ್ನೊಂದು ಯಾತ್ರಾ ಸ್ಥಳಕ್ಕೆ ಪ್ರಯಾಣ ಮಾಡುತ್ತಿರುತ್ತಾರೆ. ದಾರಿಯಲ್ಲಿ ಅನೇಕ ಮಂದಿ ಬದ್ಧಾತ್ಮರನ್ನು ಕಾಣುತ್ತಾರೆ. ತಮ್ಮ ಸಹವಾಸದಿಂದ ಮತ್ತು ದಿವ್ಯ ಜ್ಞಾನವನ್ನು ಹಂಚುವುದರಿಂದ ಅವರನ್ನು ಉದ್ಧಾರ ಮಾಡುತ್ತಾರೆ. ಅವರು ವೃಂದಾವನ, ಮಥುರಾ, ದ್ವಾರಕಾ, ಜಗನ್ನಾಥ, ಪುರಿ ಮತ್ತು ನವದ್ವೀಪ ಇಂತಹ ಸ್ಥಳಗಳಲ್ಲಿ ವಾಸ ಮಾಡುತ್ತಾರೆ. ಏಕೆಂದರೆ ಇಂತಹ ಸ್ಥಳಗಳಲ್ಲಿ ಭಕ್ತರು ಮಾತ್ರ ಸೇರುತ್ತಾರೆ. ಹೀಗೆ ಅವರು ಸಜ್ಜನರ ಸಹವಾಸದ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಇಂತಹ ಸಹವಾಸದಿಂದ ಭಕ್ತನು ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನೂ ಮುಂದಕ್ಕೆ ಹೋಗುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದ ಸಾಮಾನ್ಯ ಸಂಸಾರ ಜೀವನದಲ್ಲಿ ಇಂತಹ ಪ್ರಗತಿಯು ಸಾಧ್ಯವಿಲ್ಲ.
ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ವೇದಗಳ ಸಾಕಾರ ರೂಪಗಳು ಹೀಗೆ ಮುಂದುವರೆದವು. ಪ್ರಿಯ ಪ್ರಭುವೇ, ಅಲೋಕವಾದಿಗಳಲ್ಲಿ ನಿರಾಕಾರವಾದಿಗಳು ಮತ್ತು ಸಕಾರವಾದಿಗಳು ಎರಡು ವರ್ಗಗಳು. ಈ ಭೌತಿಕ ಸೃಷ್ಟಿಯು ಮಿಥ್ಯ, ಪರಮ ಸತ್ಯವೊಂದು ವಾಸ್ತವ ಎನ್ನುವುದು ನಿರಾಕಾರವಾದಿಗಳ ಅಭಿಪ್ರಾಯ. ಸಕಾರವಾದಿಗಳ ಅಭಿಪ್ರಾಯದಲ್ಲಿ ಭೌತಿಕ ಜಗತ್ತು ಅಶಾಶ್ವತವಾದರೂ ಮಿಥ್ಯೆಯಲ್ಲ ಸತ್ಯ. ತಮ್ಮ ತಮ್ಮ ಸಿದ್ಧಾಂತಗಳನ್ನು ಸಮರ್ಥಿಸಲು ಈ ಅಲೋಕವಾದಿಗಳು ಬೇರೆ ಬೇರೆ ವಾದಗಳಲ್ಲಿ ಬಳಸುತ್ತಾರೆ. ವಾಸ್ತವವಾಗಿ ಭೌತಿಕ ಜಗತ್ತು ಸತ್ಯವೂ ಹೌದು, ಮಿಥ್ಯೆಯೂ ಹೌದು. ಅದು ಸತ್ಯ, ಏಕೆಂದರೆ ಪ್ರತಿಯೊಂದು ಪರಮಸತ್ಯದ ವಿಸ್ಮೃತ ರೂಪ. ಅದು ಮಿಥ್ಯೆ ಏಕೆಂದರೆ ಭೌತಿಕ ಜಗತ್ತು ಅಶಾಶ್ವತ. ಇದು ಸೃಷ್ಟಿಯಾಗುತ್ತದೆ, ಲಯವಾಗುತ್ತದೆ. ಅಸ್ತಿತ್ವದ ಬೇರೆ ಬೇರೆ ಸ್ಥಿತಿಗಳಿಂದಾಗಿ ಬ್ರಹ್ಮಾಂಡಕ್ಕೆ ಸ್ಥಿರವಾದ ಸ್ಥಾನವಿಲ್ಲ. ಭೌತಿಕ ಜಗತ್ತು ಮಿಥ್ಯೆ ಎಂದು ಕಾಣಬೇಕೆಂದು ಹೇಳುವವರು ಸಾಮಾನ್ಯವಾಗಿ ಎಲ್ಲಿದೆ ಮಾತಾಜಿ? ಹೇಳುವವರು ಸಾಮಾನ್ಯವಾಗಿ ಈ ಸೂತ್ರವನ್ನು ಹೇಳುತ್ತಾರೆ. ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಭೌತಿಕ ಜಗತ್ತಿನ ಎಲ್ಲವನ್ನೂ ಜಡವಸ್ತುವಿನಿಂದ ಮಾಡಲಾಗುತ್ತದೆ ಎನ್ನುವ ವಾದವನ್ನು ಅವರು ಮುಂದಿಡುತ್ತಾರೆ. ಉದಾಹರಣೆಗೆ, ಮಣ್ಣಿನಿಂದ ಮಡಿಕೆಗಳು, ತಟ್ಟೆಗಳು ಮತ್ತು ಉಂಡೆಗಳು ಇಂತಹ ವಸ್ತುಗಳನ್ನು ಮಾಡುತ್ತಾರೆ. ನಾಶವಾದ ನಂತರ ಆ ವಸ್ತುಗಳು ಬೇರೆ ಭೌತಿಕ ವಸ್ತುಗಳಾಗಿ ಮಾರ್ಪಡಬಹುದು, ಆದರೆ ಯಾವಾಗಲೂ ಅದು ಮಣ್ಣಾಗಿಯೇ ಉಳಿಯುತ್ತದೆ. ಮಣ್ಣಿನ ಊಜಿಯು ಒಡೆದ ಮೇಲೆ ಬಟ್ಟಲಾಗಬಹುದು ಅಥವಾ ತಟ್ಟೆಯಾಗಬಹುದು. ಆದರೆ ತಟ್ಟೆಯಾಗಲಿ ಬಟ್ಟಲಾಗಲಿ ನೀರಿನ ಊಜಿಯಾಗಲಿ ಮಣ್ಣು ಇದ್ದೇ ಇರುತ್ತದೆ. ಆದ್ದರಿಂದ ಊಜಿ, ತಟ್ಟೆ ಅಥವಾ ಬಟ್ಟಲು ಇವೆಲ್ಲ ಮಿಥ್ಯ, ಆದರೆ ಮಣ್ಣು ಮಾತ್ರ ಸತ್ಯ. ಇದು ನಿರಾಕಾರವಾದಿಯ ನಿರೂಪಣೆ. ಈ ಬ್ರಹ್ಮಾಂಡವನ್ನು ನಿಶ್ಚಯವಾಗಿಯೂ ಪರಮ ಸತ್ಯದಿಂದ ಉತ್ಪನ್ನ ಮಾಡಿದೆ, ಆದರೆ ಅದರ ಅಸ್ತಿತ್ವವು ಅಶಾಶ್ವತವಾದುದರಿಂದ ಅದು ಮಿಥ್ಯೆ. ಶಾಶ್ವತವಾಗಿರುವ ಪರಮಸತ್ಯವೊಂದು ಸತ್ಯ ಎಂಬುದು ನಿರಾಕಾರವಾದಿಯ ತಿಳುವಳಿಕೆ. ಆದರೆ ಇದರ ಅಲೌಕಿಕವಾದಿಗಳ ಅಭಿಪ್ರಾಯದಲ್ಲಿ ಪರಮಸತ್ಯದಿಂದ ಅದು ಭೌತಿಕ ಜಗತ್ತು ಸತ್ಯವೇ. ಇದಕ್ಕೆ ನಿರಾಕಾರವಾದಿಗಳ ಉತ್ತರ ಎಂದರೆ ಭೌತಿಕ ಜಗತ್ತು ವಾಸ್ತವವಲ್ಲ, ಏಕೆಂದರೆ ಜಡವಸ್ತುವು ಕೆಲವೊಮ್ಮೆ ಜೀವಾತ್ಮನಿಂದ ಆಗುತ್ತದೆ, ಕೆಲವೊಮ್ಮೆ ಜೀವಾತ್ಮವು ಜಡವಸ್ತುವಿನಿಂದ ಆಗುತ್ತದೆ. ಇಂತಹ ವಾದಿಗಳು ಇನ್ನೊಂದು ವಾದವನ್ನು ಇನ್ನೂ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ, ಧನ್ಯವಾದಗಳು. ವಿ ಮಂಗಳ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೇಲ್ ಮಾಡಿ ಮಾತಾಜಿ. ಸಗಣಿಯು ಜೀವರಹಿತ ಜಡ ವಸ್ತುವಾದರೂ ಒಂದು ವಸ್ತುವಿನ ಉತ್ಪಾದನೆಯಾಗುವ ವಸ್ತುಗಳೆಲ್ಲ ಒಂದೇ ಬಗೆಯವಲ್ಲ. ಈ ವಾದವನ್ನು ಆಧಾರವಾಗಿಟ್ಟುಕೊಂಡು ಬ್ರಹ್ಮಾಂಡವು ನಿಸ್ಸಂದೇಹವಾಗಿ ಪರಮ ಸತ್ಯದಿಂದ ಬಂದಿದ್ದರೂ ಬ್ರಹ್ಮಾಂಡದಲ್ಲಿ ಸತ್ಯವಿರಲೇಬೇಕು ಎಂದೇನೂ ಇಲ್ಲ ಎಂದು ನಿರಾಕಾರವಾದಿಗಳು ಸ್ಥಾಪಿಸುತ್ತಾರೆ. ಈ ಅಭಿಪ್ರಾಯದಂತೆ ಪರಮ ಸತ್ಯವಾದ ಬ್ರಹ್ಮನನ್ನು ಸತ್ಯ ಎಂದು ಸ್ವೀಕರಿಸಬೇಕು. ಹರೇ ಕೃಷ್ಣ ಮಾತಾಜಿ. ಕೇಳಿಸುವುದಿಲ್ಲ ಮಾತಾಜಿ. ವಿ ಮಂಗಳ ಮಾತಾಜಿ. ಲೈನ್ ಬಿಟ್ರಲ್ಲ ಮಾತಾಜಿ, ಅವರು ಚೇಳಿನ ಲೈನ್ ಬಿಟ್ರಲ್ಲ. ಹೌದು ಮಾತಾಜಿ, ಇಲ್ಲಿ ಬಿಟ್ಟಿದ್ದಾರೆ ಮಾತಾಜಿ. ಸಾರಿ ಮಾತಾಜಿ. ಸರಿ. ಸಗಣಿಯು ಅಲ್ಲಿಂದ ಅಲ್ವಾ ಮಾತಾಜಿ ನಾನು ಓದಿದ್ದು? ಸಗಣಿಯು ಜೀವರಹಿತ ಜಡ ವಸ್ತುವಾದರೂ ಕೆಲವೊಮ್ಮೆ ಚೇಳುಗಳು ಸಗಣಿಯಿಂದ ಹೊರಕ್ಕೆ ಬರುತ್ತವೆ. ಹಾಗೆಯೇ ಉಗುರು ಮತ್ತು ಕೂದಲಿನಂಥ ಜೀವರಹಿತ ವಸ್ತುಗಳು ಜೀವಂತ ದೇಹದಿಂದ ಬರುತ್ತವೆ. ಆದುದರಿಂದ ಒಂದು ವಸ್ತುವಿನಿಂದ ಉತ್ಪಾದನೆಯಾಗುವ ವಸ್ತುಗಳೆಲ್ಲ ಒಂದೇ ಬಗೆಯವಲ್ಲ. ಈ ವಾದವನ್ನು ಆಧಾರವಾಗಿ ಇಟ್ಟುಕೊಂಡು ಬ್ರಹ್ಮಾಂಡವು ನಿಸ್ಸಂದೇಹವಾಗಿ
ಪರಮ ಸತ್ಯದಿಂದ ಬಂದಿದ್ದರೂ ಬ್ರಹ್ಮಾಂಡದಲ್ಲಿ ಸತ್ಯವಿರಲೇಬೇಕು ಎಂದೇನೂ ಇಲ್ಲ ಎಂದು ನಿರಾಕಾರವಾದಿಗಳು ಸ್ಥಾಪಿಸುತ್ತಾರೆ. ಈ ಅಭಿಪ್ರಾಯದಂತೆ ಪರಮ ಸತ್ಯವಾದ ಬ್ರಹ್ಮನನ್ನು ಸತ್ಯ ಎಂದು ಸ್ವೀಕರಿಸಬೇಕು. ಬ್ರಹ್ಮಾಂಡವು ಪರಮ ಸತ್ಯದ ಉತ್ಪನ್ನವಾದರೂ ಅದನ್ನು ಸತ್ಯ ಎಂದು ಸ್ವೀಕರಿಸಲು ಸಾಧ್ಯವಿಲ್ಲ. ಆದರೆ ಮಾಯಾವಾದಿಗಳ ಅಭಿಪ್ರಾಯವನ್ನು ಭಗವದ್ಗೀತೆಯು ಅಸುರರ ವಾದ ಎಂದು ವರ್ಣಿಸಿದೆ. ಭಗವದ್ಗೀತೆಯಲ್ಲಿ ಪ್ರಭುವು ಅಸತ್ಯಂ ಅಪ್ರತಿಷ್ಠಂ ತೇ ಜಗತ್ ಅಹುರ್ ಅನೀಶ್ವರಂ ಎಂದು ಹೇಳಿದ್ದಾನೆ. ಬ್ರಹ್ಮಾಂಡವನ್ನು ಕುರಿತು ಅಸುರರ ಅಭಿಪ್ರಾಯದಲ್ಲಿ ಸೃಷ್ಟಿಯೆಲ್ಲವೂ ಮಿಥ್ಯ, ಜಡವಸ್ತುವಿನ ಒಳ ಪ್ರತಿಕ್ರಿಯೆಯ ಸೃಷ್ಟಿಯ ಮೂಲ ಮತ್ತು ನಿಯಂತ್ರಕನಾಗಲಿ ದೇವರಾಗಲಿ ಇಲ್ಲ ಎನ್ನುವುದು ಅಸುರರ ಅಭಿಪ್ರಾಯ. ಭಗವದ್ಗೀತೆಯ 7ನೇ ಅಧ್ಯಾಯದಿಂದ ಪಂಚಭೂತಗಳಾದ ಭೂಮಿ, ಅಪ್ಪು, ವಾಯು, ತೇಜಸ್ಸು ಮತ್ತು ಅಗ್ನಿ ಜೊತೆಗೆ 3 ಸೂಕ್ಷ್ಮ ಅಂಶಗಳು ಮನಸ್ಸು, ಬುದ್ಧಿ ಮತ್ತು ಅಹಂಭಾವ, ಈ 8 ಪರಮಪ್ರಭುವಿನ ಭಿನ್ನ ಭಿನ್ನ ಶಕ್ತಿಗಳೆಂದು ನಾವು ತಿಳಿಯುತ್ತೇವೆ. ಈ ಹದಮಹೈಕ ಹೊಸತುಲೆ ಮುಕ್ಕಲಾಗುತ್ತೆ. ಶ್ರೀ ಮಂಗಳ ಮಾತಾಜಿ. ದೇವೋತ್ತಮ ಪರಮ ಪುರುಷನಿಗೆ ವಿಧ ವಿಧವಾದ ಶಕ್ತಿಗಳುಂಟು. ಇದು ವೇದಗಳಲ್ಲಿ ದೃಢಪಟ್ಟಿದೆ. ಪರ್ಯಾಸ ಶಕ್ತಿರ್ ವಿವಿಧ್ಯೈವ ಶ್ರೂಯತೆ. ಪ್ರಭುವಿನ ದಿವ್ಯ ಶಕ್ತಿಗಳು ವಿಧ ವಿಧವಾದವು. ಇಂಥ ವೈವಿಧ್ಯವು ಪರಮ ಪ್ರಭುವಿನಿಂದ ಹೊರಹೊಮ್ಮಿರುವುದರಿಂದ ಅದು ಮಿಥ್ಯವಾಗಿರಲಾರದು. ಪ್ರಭುವು ಶಾಶ್ವತನು ಮತ್ತು ಶಕ್ತಿಗಳು ಶಾಶ್ವತ. ಶಕ್ತಿಯ ಒಂದು ಭಾಗವು ಕೆಲವೊಮ್ಮೆ ವ್ಯಕ್ತ ಮತ್ತು ಕೆಲವೊಮ್ಮೆ ಅವ್ಯಕ್ತ. ಮೇಲ್ ಮಾಡ್ಬೇಕು ಮಾತಾಜಿ. ಇಲ್ಲ, ಅಷ್ಟೇ ಫಿನಿಶ್ ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಾಗವಳ್ಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಅದು ಇನ್ಕಂಪ್ಲೀಟ್ ಮಾತಾಜಿ. ಓದ್ಬೇಕ ಮುಂದಕ್ಕೆ ಸ್ವಲ್ಪ ಮುಂದೆ ಓದ್ಲಿ ಮಾತಾಜಿ. ಇಲ್ಲ, ಇದಿಷ್ಟೇ ಮಾತಾಜಿ. PDF ಆಯ್ತು ಮಾತಾಜಿ, ಮುಗೀತು. PDF ಆಯ್ತಾ? ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಇದನ್ನು ಕಂಪ್ಲೀಟ್ ಮಾಡೋಣ. ಓಕೆ ಮಾತಾಜಿ. ಏಳ್ನೂರ 4ರಿಂದ ಅಲ್ಲ ಮಾತಾಜಿ ಸ್ಟಾರ್ಟ್? ಮಾತಾಜಿ. ಹೌದು. ಪ್ರಿಯ ಪ್ರಭುವೆ, ಹೇಗೋ ಎಂತೂ ನಾನು ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಲು ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಸ್ವೀಕರಿಸು, ರಕ್ಷಿಸು. ಶ್ರೀಲ ನರೋತ್ತಮದಾಸ್ ಠಾಕೂರರು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಅವರು ಏನು ಹೇಳ್ತಾರೆ? ಶ್ರೀಲ ನರೋತ್ತಮದಾಸ ಠಾಕೂರರು, ಪ್ರಿಯ ಪ್ರಭುವೆ, ನಂದ ಮಹಾರಾಜನ ತನಯನೇ, ವೃಷಭಾನು ಸುತೆಯ ಸಂಗಾತಿಯೇ, ಭೌತಿಕ ಬದುಕಿನ ಸ್ಥಿತಿಗತಿಗಳಲ್ಲಿ ಬಹುವಾಗಿ ನೊಂದು ನಾನೀಗ ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಪಡೆಯಲು ಬಂದಿದ್ದೇನೆ. ಈಗ ನನಗೆ ದಯೆ ತೋರು ಎಂದು ನಾನೀಗ ಬೇಡಿಕೊಳ್ತಾ ಇದ್ದೇನೆ. ಕೇಳ್ತದಲ್ಲ ಮಾತಾಜಿ? ಹಾ ಮಾತಾಜಿ. ದಯವಿಟ್ಟು ನನ್ನನ್ನು ದೂರ ನೂಕಿ ಬಿಡಬೇಡ. ನಿನ್ನನ್ನು ಬಿಟ್ರೆ ನನಗೆ ಬೇರೆ ಯಾವುದೇ ಆಶ್ರಯ ಇಲ್ಲ. ಇದರ ನಿರ್ಣಯ ಏನು ಅಂತ ಹೇಳಿದ್ರೆ, ಭಕ್ತಿ ಯೋಗವನ್ನು ಬಿಟ್ಟು ಆತ್ಮ ಸಾಕ್ಷಾತ್ಕಾರದ ಅಥವಾ ಭಗವಂತನ ಸಾಕ್ಷಾತ್ಕಾರದ ಬೇರೆ ಯಾವುದೇ ವಿಧಾನವಾದ್ರೂ ಅದು ಕಷ್ಟ ಎನ್ನುವುದು. ಅದರಲ್ಲಿಯೂ ಈ ಯುಗದಲ್ಲಿ ಭೌತಿಕ ಬದ್ಧ ಬದುಕಿನ ಕಸ್ಮಲದಿಂದ ಬಿಡುಗಡೆಯಾಗಲು ಇರುವ ಒಂದೇ ದಾರಿ ಎಂದ್ರೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ಆಶ್ರಯ ಪಡೆಯುವುದು. ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವರು ತಮ್ಮ ಕಾಲವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಅವರಿಗೆ ಆಧ್ಯಾತ್ಮ ಬದುಕಿನ ನಿಷ್ಕೃಷ್ಟವಾದ ಪುರಾವೆ ಏನೂ ಇಲ್ಲ. ಹಾಗೆ ಶ್ರೀರಾಮಚಂದ್ರನು ನನಗೆ ಶರಣಾಗತನಾಗಿ ತಾನು ತನ್ನ ಸೇವಕನೆಂದು ಖಚಿತವಾಗಿ ತೀರ್ಮಾನಿಸಿದ ಯಾರಿಗೇ ಆಗ್ಲಿ ನಾನು ಆತ್ಮವಿಶ್ವಾಸವನ್ನು ಭದ್ರತೆಯನ್ನು ಕೊಡುತ್ತೇನೆ, ಏಕೆಂದ್ರೆ ಅದೇ ನನಗೆ ಸಹಜ ಸ್ವಭಾವ ಅಂತ ಹೇಳಿದ್ದಾರೆ. ಅಯ್ಯೋ ಕೃಷ್ಣ, ಇದೊಂದಿಷ್ಟು ಫೋನ್ ಬರ್ತದೆ. ಮಾತಾಜಿ ಸೌಂಡ್ ಕಡಿಮೆ ಆಯ್ತು ಮಾತಾಜಿ. ಸೌಂಡ್ ಕಡಿಮೆ ಆಗಿದೆ ಮಾತಾಜಿ. ಅವ್ರಿಗೆ ಫೋನ್ ಬಂದಿದೆ ಮಾತಾಜಿ, 1 ನಿಮಿಷ.
ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಮಾತಾಜಿ. ಓಕೆ 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 ಪ್ರಭುಜಿ, ನಾನು ಮಾತಾಡಿದ್ದೇನೆ, ಮತ್ತೆ ಮಾಡ್ತೇನೆ. ಹರೇ ಕೃಷ್ಣ. ಅಪ್ಪ ಕೃಷ್ಣ ಕೃಷ್ಣ. ಇಲ್ಲಿ ಭೌತಿಕ ಪ್ರಕೃತಿಯ ಪ್ರಭಾವವನ್ನು ನಿವಾರಿಸಲು ಸಾಧ್ಯವಿಲ್ಲ, ಆದ್ರೆ ನನಗೆ ಶರಣಾಗುವ ಯಾರೇ ಆಗ್ಲಿ ಭೌತಿಕ ಪ್ರಕೃತಿಯ ಪ್ರಭಾವವನ್ನು ನಿವಾರಿಸಿಕೊಳ್ಬಹುದು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ್ದಾನೆ. ಭಕ್ತರಲ್ಲದವರ ಜೊತೆಗೆ ವಾದ ಮಾಡಿ ಪ್ರಯೋಜನ ಏನಾದ್ರೂ ಇದೆಯಾ? ಅವರ ಅಭಿಪ್ರಾಯಗಳು ಕೂಡ ತಪ್ಪೆಂದು ತೋರಿಸಿಕೊಡುವುದರಲ್ಲಿ ಭಕ್ತರಿಗೆ ಆಸಕ್ತಿ ಇಲ್ಲ. ಹೀಗೆ ಕಾಲವನ್ನು ವ್ಯರ್ಥ ಮಾಡುವ ಬದಲು ನಾವು ಅವರು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಆ ದಿವ್ಯ ಪ್ರೇಮದ ಒಂದು ನಿಮಿಷ ದಿವ್ಯ ಪ್ರೇಮದ ಸೇವೆಯಲ್ಲಿ ನಿರತರಾಗ್ಲಿಕ್ಕೆ ಬಯಸ್ತಾರೆ. ವೇದಗಳ ಪ್ರಕಾರ ಸಕಾರ ರೂಪಗಳು ಮುಂದುವರಿದು ಹೀಗೆ ಹೇಳಿದವು. ಏನ್ ಹೇಳ್ತವೆ? ಪ್ರಿಯ ಪ್ರಭುವೇ, ಮಹಾನ್ ಯೋಗಿಗಳಿಗೆ ಮನಸ್ಸು ಎಂಬ ಆನೆಯ ಮೇಲೆ ಇಂದ್ರಿಯಗಳ ಬಿರುಗಾಳಿ, ಅದರ ಮೇಲೆ ಸಂಪೂರ್ಣ ನಿಯಂತ್ರಣ ಇರಬಹುದು. ಆದ್ರೂ ಅಲ್ಲಿ ಒಬ್ಬ ನಿಜವಾದ ಗುರುವಿನ ರಕ್ಷಣೆಯನ್ನು ನಾವು ಪಡೆದುಕೊಳ್ಳದೆ ಇದ್ರೆ ಅವರು ಭೌತಿಕ ಪ್ರಭಾವಕ್ಕೆ ನಾವು ಬಲಿಯಾಗ್ತೇವೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಅವರ ಪ್ರಯತ್ನಗಳು ಕೂಡ ವಿಫಲವಾಗ್ತದೆ. ಮಾರ್ಗದರ್ಶನವಿಲ್ಲದ ಇಂತಹ ಜನರನ್ನು ಹಡಗಿನಲ್ಲಿ ನಾಯಕನಿಲ್ಲದೆ ಹಡಗಲ್ಲಿ ಹೋಗುವ ವರ್ತಕರಿಗೆ ನಾವು ಹೋಲಿಸಬಹುದು. ಈ ರೀತಿ ನಮ್ಮ ವೈಯಕ್ತಿಕ ಪ್ರಯತ್ನಗಳಿಂದಷ್ಟೇ ಯಾರು ಕೂಡ ಈ ಭೌತಿಕ ಪ್ರಕೃತಿಯ ಹಿಡಿತದಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ನಿಜವಾದ ಗುರುವನ್ನು ಹುಡುಕಬೇಕು. ಅವರ ಮಾರ್ಗದರ್ಶನದ ಅನುಗುಣವಾಗಿ ನಾವು ಕೆಲಸ ಮಾಡ್ಬೇಕು. ಹೀಗಾದ್ರೆ ಮಾತ್ರ ಭೌತಿಕ ಸ್ಥಿತಿಗಳ ಈ ಅಜ್ಞಾನವನ್ನು ನಾವು ದಾಟಬಹುದು. ಇದಕ್ಕೆ ಸಂಬಂಧಿಸಿದಂತೆ ಶ್ರೀಪಾದ ಶ್ರೀಧರ ಸ್ವಾಮಿಗಳು ಒಂದು ಕವನವನ್ನು ಬರೆದಿದ್ದಾರೆ. ಆ ಕವನದಲ್ಲಿ ಸರ್ವದಯಾಮಯನಾದ ಗುರುವೇ, ದೇವೋತ್ತಮ ಪರಮ ಪುರುಷನ ಪ್ರತಿನಿಧಿಯೇ, ನನ್ನ ಮನಸ್ಸು ನಿನ್ನ ಚರಣ ಕಮಲಗಳಿಗೆ ಪೂರ್ಣವಾಗಿ ವಶವಾಗುವುದು ಯಾವಾಗ? ಆಗ ಮಾತ್ರವೇ ನಿನ್ನ ದಯೆಯಿಂದ ನಾನು ಆಧ್ಯಾತ್ಮಿಕ ಜೀವನಕ್ಕಿರುವ ಎಲ್ಲಾ ಅಡ್ಡಿಗಳಿಂದ ಬಿಡುಗಡೆಯಾಗಬಹುದು, ಆನಂದಮಯ ಜೀವನದಲ್ಲಿ ನೆಲೆ ಕಾಣಬಹುದು ಅಂತ ಹೇಳ್ತಾರೆ. ವಾಸ್ತವವಾಗಿ ಆನಂದಮಯ ಸಂಬಂಧಿ ಅಥವಾ ದೇವೋತ್ತಮ ಪರಮ ಪುರುಷನಲ್ಲಿ ಲೀನವಾಗುವುದನ್ನು ಸದಾ ಅವನ ಸೇವೆಯಲ್ಲಿ ನಿರತರಾಗುವುದರಿಂದ ಸಾಧಿಸಬಹುದು. ಆನಂದಮಯ ಸಮಾಧಿ ಆ ದೇವೋತ್ತಮ ಅಥವಾ ದೇವೋತ್ತಮ ಪರಮ ಪುರುಷನಲ್ಲಿ ಲೀನವಾಗುವುದನ್ನು ನಾವು ಭಗವಂತನ ಯಾವಾಗ್ಲೂ ಸೇವೆ ಮಾಡುವುದರಿಂದ, ಅದರಲ್ಲಿ ನಿರತರಾಗಿರುವುದರಿಂದ ಸಾಧಿಸಬಹುದು. ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವುದರಿಂದ ಮಾತ್ರವೇ ಭಕ್ತಿಪೂರ್ವಕ ಸೇವೆಯಲ್ಲಿ ನಾವು ಸದಾ ಇರ್ಲಿಕ್ಕೆ ತೊಡಗಲಿಕ್ಕೆ ಸಾಧ್ಯ. ಆದುದರಿಂದ ಭಕ್ತಿಪೂರ್ವಕ ಸೇವೆಯ ಶಾಸ್ತ್ರವನ್ನು ತಿಳಿಯಲು ನಿಜವಾದ ಗುರುವಿಗೆ ನಾವು ಶರಣಾಗಬೇಕು ಅಂತ ವೇದಗಳು, ಎಲ್ಲಾ ವೇದಗಳು ಕೂಡ ಉಪದೇಶವನ್ನು ಮಾಡ್ತದೆ. ಗುರು ಶಿಷ್ಯ ಪರಂಪರೆಯಲ್ಲಿ ಭಕ್ತಿಪೂರ್ವಕ ಸೇವೆಯ ಶಾಸ್ತ್ರವನ್ನು ಬಲ್ಲವನೇ ಅವನು ನಿಜವಾದ ಗುರು. ಈ ಗುರು ಶಿಷ್ಯ ಪರಂಪರೆಗೆ ಶ್ರೋತ್ರಿಯಂ ಅಂತ ಹೇಳಿ ಕರೀತಾರೆ. ಗುರು ಶಿಷ್ಯ ಪರಂಪರೆಯಲ್ಲಿ ಗುರುವಾದವನ ಲಕ್ಷಣವೆಂದ್ರೆ ಅವನು 100ಕ್ಕೆ 100ರಷ್ಟು ಭಕ್ತಿ ಯೋಗದಲ್ಲಿ ಸ್ಥಿತನಾಗಿ ಇರುತ್ತಾನೆ. ಕೆಲವೊಮ್ಮೆ ಜನರು ಗುರುವನ್ನು ಪಡೆಯದೆ ಅಲಕ್ಷ್ಯ ಮಾಡ್ತಾರೆ. ಯೋಗ ಅಭ್ಯಾಸದಿಂದ ಆತ್ಮ ಸಾಕ್ಷಾತ್ಕಾರ ಪಡೆಯಲು ಪ್ರಯತ್ನ ಮಾಡ್ತಾರೆ. ಆದ್ರೆ ವಿಶ್ವಾಮಿತ್ರನಂತಹ ಮಹಾಯೋಗಿ ಸೇರಿದಂತೆ ಇದರ ವೈಫಲ್ಯಕ್ಕಾಗಿ ಹಲವಾರು ಉದಾಹರಣೆಗಳು ಇವೆ. ಅಂತಹ ಯೋಗಿ ವಿಶ್ವಾಮಿತ್ರ ಅವರೇ ಆ ವೈಫಲ್ಯವನ್ನು ಕಂಡಿದ್ದಾರೆ. ಮನಸ್ಸನ್ನು ನಿಯಂತ್ರಿಸುವುದು ತುಂಬಾ ಕಷ್ಟ, ಚಂಡಮಾರುತವನ್ನು ತಡೆಯುವಷ್ಟು ಅಸಾಧ್ಯ ಅಂತೇಳಿ ಅರ್ಜುನ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕೆಲವೊಮ್ಮೆ ಮನಸ್ಸನ್ನು ಉನ್ಮತ್ತ ಆನೆಗೆ ಹೋಲಿಸಿದ್ದಾರೆ. ಗುರುವಿನ ಮಾರ್ಗದರ್ಶನ ಇಲ್ಲದೆ ಮನುಷ್ಯನ ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸಲಿಕ್ಕೆ ಆಗದು.
ಮನುಷ್ಯನು ಯೋಗ ಅಭ್ಯಾಸವನ್ನಷ್ಟೇ ಮಾಡಿ ನಿಜವಾದ ಗುರುವನ್ನು ಪಡೆಯದೇ ಇದ್ರೆ ಅವನು ವಿಫಲ ಆಗ್ತಾನೆ. ತನ್ನ ಬೆಳೆಬಾಳುವ ಸಮಯವನ್ನು ಅವನು ವ್ಯರ್ಥ ಮಾಡ್ತಾನೆ. ಆಚಾರ್ಯನ ಮಾರ್ಗದರ್ಶನವಿಲ್ಲದೆ ಪೂರ್ಣ ಜ್ಞಾನವನ್ನು ಪಡೆಯುವುದು ಅಸಾಧ್ಯ ಅಂತೇಳಿ ಈ ವೇದದ ಆದೇಶ. ಆಚಾರ್ಯವನ್ ಪುರುಷೋ ವೇದ. ಆಚಾರ್ಯನನ್ನು ಸ್ವೀಕರಿಸಿದವನಿಗೆ ಎಲ್ಲಾ ಸಂಗತಿಗಳು ಗೊತ್ತಿರ್ತದೆ. ಪರಮಸತ್ಯವನ್ನು ವಾದಗಳಿಂದ ತಿಳಿಯಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಪರಿಪೂರ್ಣ ಬ್ರಾಹ್ಮಣ ಹಂತವನ್ನು ತಲುಪಿದವನು ಸಹಜವಾಗಿ ಅವನು ಸನ್ಯಾಸಿ ಆಗ್ತಾನೆ. ಅವನಿಗೆ ಪ್ರಾಪಂಚಿಕ ಗಳಿಕೆ ಬೇಕಿಲ್ಲ. ಏಕೆಂದ್ರೆ ಅವನ ಆಧ್ಯಾತ್ಮಿಕ ಜ್ಞಾನದಿಂದ ಈ ಪ್ರಪಂಚದಲ್ಲಿ ಕೊರತೆ ಎನ್ನುವುದೇ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಿರ್ತಾನೆ. ದೇವೋತ್ತಮ ಪರಮಪುರುಷನು ಎಲ್ಲವನ್ನು ಸಾಕಾದಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದಾನೆ. ಆದುದರಿಂದ ನಿಜವಾದ ಬ್ರಾಹ್ಮಣನು ಪ್ರಾಪಂಚಿಕವಾದ ಪರಿಪೂರ್ಣತೆಗಾಗಿ ಪ್ರಯತ್ನಿಸುವುದಿಲ್ಲ. ಆದೇಶಗಳನ್ನು ಸ್ವೀಕರಿಸಲಿಕ್ಕೆ ಒಬ್ಬ ನಿಜವಾದ ಗುರುವಿನ ಬಳಿಗೆ ಅವನು ಹೋಗ್ತಾನೆ. ಗುರುವಿನ ಅರ್ಹತೆ ಅಂದ್ರೆ ಅವನು ಬ್ರಹ್ಮನಿಷ್ಠಂ. ಹೇಗೆಂದ್ರೆ ಅವನು ಬೇರೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ದೇವೋತ್ತಮ ಪರಮ ಪುರುಷನಿಗಾಗಿಯೇ ಕೆಲಸ ಮಾಡಲು ತನ್ನ ಜೀವನವನ್ನು ಸಮರ್ಪಿಸಿರ್ತಾನೆ ಎಂದು ಅರ್ಥ. ನಿಜವಾದ ಶಿಷ್ಯ ಅಂದ್ರೆ ನಿಜವಾದ ಗುರುಗಳ ಬಳಿಗೆ ಹೋಗಿ ಅವನು ನಮ್ರತೆಯಿಂದ ಗುರುವಿಗೆ ಪ್ರಾರ್ಥನೆ ಮಾಡ್ತಾನೆ. ಪ್ರಿಯ ಪ್ರಭುವೇ, ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಪರಿಗ್ರಹಿಸಿ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇರೆಲ್ಲ ವಿಧಾನಗಳನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುವಂತೆ ನನಗೆ ಮಾರ್ಗದರ್ಶನ ಮಾಡಿ. ಗುರುವಿನ ಮಾರ್ಗದರ್ಶನದಿಂದ ಪ್ರಭುವಿನ ಆ ದಿವ್ಯ ಪ್ರೇಮದ ಸೇವೆಯಲ್ಲಿ ತೊಡಗಿದ್ದ ಭಕ್ತನು ಯಾವ ರೀತಿ ಯೋಚಿಸ್ತಾನೆ? ಪ್ರಿಯ ಪ್ರಭುವೇ, ನೀನು ಆನಂದದ ಆಕರನು. ನೀನಿರುವಾಗ ನನಗೆ ಸಮಾಜ, ಸ್ನೇಹ ಮತ್ತು ಪ್ರೇಮಗಳಿಂದ ಬರುವ ಅಲ್ಪಕಾಲದ ಸಂತೋಷದಿಂದ ಏನೂ ಪ್ರಯೋಜನ ಇಲ್ಲ. ಆನಂದ ಸಾಗರದ ಅರಿವಿಲ್ಲದವರು ಇಂದ್ರಿಯ ತೃಪ್ತಿಯಿಂದ ಸಂತೋಷವನ್ನು ಪಡೆಯಲು ತಪ್ಪು ಹಾದಿಯಲ್ಲಿ ನಡೆಯುತ್ತಾರೆ. ಆದ್ರೆ ಇದು ಸ್ವಲ್ಪ ಸಮಯದ ಮತ್ತೆ ಮಾಯೆ. ಇದು ಮಹಾವೈಷ್ಣವ ಭಕ್ತನು ಮತ್ತು ಕವಿಯೂ ಆದ ವಿದ್ಯಾಪತಿ ಅವನು ಹೇಳ್ತಾನೆ, ಪ್ರಿಯ ಪ್ರಭುವೇ, ಸಮಾಜ, ಸ್ನೇಹ ಮತ್ತೆ ಪ್ರೇಮಗಳಲ್ಲಿ ನಿಸ್ಸಂದೇಹವಾಗಿಯೂ ಅಲ್ಲಿ ಸ್ವಲ್ಪ ಸಂತೋಷ ಇದೆ. ಆದರೆ ಇಂತಹ ಸಂತೋಷ ಏನಾಗ್ತದೆ? ಮರುಭೂಮಿಯಂತಿರುವ ನನ್ನ ಹೃದಯವನ್ನದು ತನ್ನಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಮರುಭೂಮಿಯಲ್ಲಿ ನೀರಿನ ಸಾಗರದ ಅಗತ್ಯ ಇದೆ. ಆದರೆ ಮರಳು ಭೂಮಿಗೆ ಒಂದು ಹನಿ ನೀರನ್ನು ಎರೆದ್ರೆ ಆ ನೀರಿನಿಂದ ಪ್ರಯೋಜನ ಏನು? ಹಾಗೆಯೇ ನಮ್ಮ ಭೌತಿಕ ಹೃದಯಗಳು ನಾನಾ ಬಗೆಯ ಅಪೇಕ್ಷೆಗಳಿಂದ ತುಂಬಿ ಹೋಗಿದೆ. ಸ್ನೇಹ, ಪ್ರೇಮ, ಭೌತಿಕ ಸಮಾಜದಲ್ಲಿ ಇದನ್ನು ತೃಪ್ತಿಪಡಿಸ್ಲಿಕ್ಕೆ ಆಗುವುದಿಲ್ಲ. ಆನಂದದ ಪರಮಸಾಗರದಿಂದ ನಮ್ಮ ಹೃದಯಗಳು ಸಂತೋಷ ಪಡಲು ಪ್ರಾರಂಭಿಸಿದರೆ ಆಗ ನಾವು ತೃಪ್ತಿ ಪಟ್ಟುಕೊಳ್ತೇವೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದರಿಂದಲೇ ಈ ದಿವ್ಯ ತೃಪ್ತಿ ನಮ್ಗೆ ಸಾಧ್ಯವಾಗ್ತದೆ. ವೇದಗಳ ಸಕಾರ ರೂಪಗಳು ಮುಂದುವರಿಸಿ ಹೇಳ್ತವೆ, ಪ್ರಿಯ ಪ್ರಭುವೇ, ನೀನು ಸಚ್ಚಿದಾನಂದ ವಿಗ್ರಹ ಅಂದ್ರೆ ನೀನು ಸರ್ವಾನಂದಮಯನಾದ ಜ್ಞಾನ ಸ್ವರೂಪ. ಜೀವಿಗಳು ನಿನ್ನ ವ್ಯಕ್ತಿತ್ವದ ವಿಭಿನ್ನಾಂಶಗಳು. ಆದ್ದರಿಂದ ಇಲ್ಲಿ ಸಂಪೂರ್ಣವಾಗಿ ನಿನ್ನ ಪ್ರಜ್ಞೆಯಲ್ಲಿ ಇರುವುದೇ ಅವುಗಳ ಸಹಜ ಸ್ಥಿತಿ ಅಂತೇಳಿ ಹೇಳ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ಇಂತಹ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡವನಿಗೆ ಪ್ರಾಪಂಚಿಕ ಜೀವನದ ವಿಧಾನ ಅದೆಲ್ಲ ಮನಸ್ಸಿಗೆ ಹಿಡಿಸುವುದಿಲ್ಲ. ಕೃಷ್ಣ ಪ್ರಜ್ಞೆ ಇರುವಂತಹ ಮನುಷ್ಯ ಸಾಂಸಾರಿಕ ಜೀವನದಲ್ಲಿ ಅಥವಾ ಶ್ರೀಮಂತಿಕೆಯ ಜೀವನದಲ್ಲಿ ಅವನ ಆಸಕ್ತಿಯನ್ನು ಕಳೆದುಕೊಳ್ತಾನೆ. ದೇಹದ ಅಗತ್ಯಗಳಿಗಾಗಿ ಒಂದಿಷ್ಟು ರಿಯಾಯಿತಿಯನ್ನು ಮಾತ್ರ ಅವನು ಬಯಸ್ತಾನೆ. ಎಂದ್ರೆ ಅವನಿಗೆ ಇಂದ್ರಿಯ ತೃಪ್ತಿಯಲ್ಲಿ ಆಸಕ್ತಿಯೇ ಇಲ್ಲ. ಮನುಷ್ಯ ಜೀವನದ ಈ ಪರಿಪೂರ್ಣತೆಗೆ ಜ್ಞಾನ ಮತ್ತೆ ತ್ಯಾಗ ಇವೇ ಆಧಾರ. ಸಾಂಸಾರಿಕ ಜೀವನದಲ್ಲಿ ಜ್ಞಾನ ವೈರಾಗ್ಯಗಳ ಈ ಹಂತವನ್ನು ನಮ್ಗೆ ತಲುಪಲಿಕ್ಕೆ ಬಹಳ ಕಷ್ಟ. ಆದುದರಿಂದ ಕೃಷ್ಣ ಪ್ರಜ್ಞೆ ಇರುವವರು ಭಕ್ತರ ಸವಾಸದಲ್ಲಿ ಅಥವಾ ತೀರ್ಥಕ್ಷೇತ್ರದಲ್ಲಿ ರಕ್ಷಣೆಯನ್ನು ಪಡೆಯುತ್ತಾರೆ. ಇಂಥವರಿಗೆ
ಪರಮಾತ್ಮ ಮತ್ತು ಜೀವಾತ್ಮಗಳ ಸಂಬಂಧ ಅರ್ಥ ಆಗ್ತದೆ. ಹಾಗೆ ಇರ್ತದೆ ಅವರಿಗೆ. ಹಾಗೆ ಅವರ ಬದುಕಿನಲ್ಲಿ ದೇಹವೇ ಮುಖ್ಯ ಅಂತೇಳಿ ಅವರು ಭಾವಿಸುವುದಿಲ್ಲ. ಸಂಪೂರ್ಣ ಪ್ರಜ್ಞೆಯು ನಿನ್ನನ್ನು ನಮ್ಮ ಹೃದಯದಲ್ಲಿ ಸದಾ ಇರಿಸಿಕೊಂಡಿರುವುದರಿಂದ ಅವರು ಎಷ್ಟು ಪರಿಶುದ್ಧರಾಗ್ತಾರೆ ಎಂದರೆ, ಅವರು ಎಲ್ಲಿಗೆ ಹೋದ್ರೆ ಅದೇ ಪುಣ್ಯ ಕ್ಷೇತ್ರವಾಗ್ತದೆ. ಅವರ ಕಾಲನ್ನು ತೊಳೆದ ನೀರು ಈ ಭೌತಿಕ ಜಗತ್ತಿನಲ್ಲಿ ಸುಳಿದಾಡುತ್ತಿರುವ ಅನೇಕ ಮಂದಿ ಪಾಪಿಗಳನ್ನು ಅದು ಉದ್ಧರಿಸಬಲ್ಲದು. ಇಲ್ಲಿ ಪ್ರಹ್ಲಾದ ಮಹಾರಾಜನನ್ನು ನಾಸ್ತಿಕರಾದ ಅವನ ತಂದೆಯು ಅವನು ಕಲಿತಿದ್ದ ಒಳ್ಳೆಯದನ್ನೇನಾದ್ರೂ ಹೇಳುವಂತೆ ಕೇಳಿದಾಗ ಪ್ರಹ್ಲಾದ ಮಹಾರಾಜ ಹೇಳ್ತಾನೆ, ಅಲ್ಪಕಾಲದ ಮತ್ತು ಸಾಪೇಕ್ಷ ಸತ್ಯಗಳಲ್ಲಿ ನಿರತನಾಗಿರುವುದರಿಂದ ಬಹು ಆತಂಕಗೊಂಡ ಪ್ರಾಪಂಚಿಕ ಆಸಕ್ತಿಯ ಮನುಷ್ಯನಿಗೆ ಅತ್ಯುತ್ತಮ ಮಾರ್ಗ ಎಂದರೆ ಸಂಸಾರದ ಈ ಕುರುಡು ಬಾವಿಯನ್ನು ಬಿಟ್ಟು ಪರಮಪ್ರಭುವಿನ ಆಶ್ರಯವನ್ನು ಪಡೆಯಲು ಕಾಡಿಗೆ ಹೋಗುವುದು ಎಂದು ತನ್ನ ತಂದೆಗೆ ಅವನು ಉತ್ತರ ಕೊಡ್ತಾನೆ. ವಾಸ್ತವವಾಗಿ ಪರಿಶುದ್ಧ ಭಕ್ತರಾದವರು ಅವರನ್ನು ಮಹಾತ್ಮರು ಎಂದು ಕರೆಯಲಾಗ್ತದೆ. ಹಾಗೆ ಅವರು ಜ್ಞಾನದಲ್ಲಿ ಪರಿಪೂರ್ಣರು. ಸದಾ ಪರಮ ಪ್ರಭುವಿನ ಚರಣ ಕಮಲಗಳನ್ನೇ ಕುರಿತು ಅವರು ಯೋಚಿಸ್ತಾರೆ. ಆದುದರಿಂದ ಪ್ರಯತ್ನವಿಲ್ಲದೆ ಅವರು ಮುಕ್ತರಾಗ್ತಾರೆ. ಸದಾ ಈ ಸ್ಥಿತಿಯಲ್ಲಿ ಇರುವವರು ಪ್ರಭುವಿನ ಕಲ್ಪನಾತೀತ ಅಸಾಮರ್ಥ್ಯದಿಂದ ವಿದ್ಯುತ್ ಶಕ್ತಿಯಂತೆಯಿಂದ ಎನ್ನುವಂತೆ ಸ್ಪರ್ಶಿಸಲಾಗ್ತಾರೆ. ಅವರ ಅನುಯಾಯಿಗಳು ಮತ್ತು ಹಿಂಬಾಲಕರಿಗೆ ತಾವೇ ಮೋಕ್ಷದ ಮೂಲವಾಗಿ ಇರುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನಿಗೆ ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ವಿದ್ಯುತ್ ಸ್ಪರ್ಶ ಆಗಿರ್ತದೆ. ಆದ್ದರಿಂದ ಅವನನ್ನು ಮುಟ್ಟುವ ಅಥವಾ ಅವನಲ್ಲಿ ಆಶ್ರಯ ಪಡೆಯುವ ಯಾರಿಗೇ ಆಗಲಿ ಆಧ್ಯಾತ್ಮಿಕ ಶಕ್ತಿಯ ವಿದ್ಯುತ್ ಸ್ಪರ್ಶ ಆಗ್ತದೆ. ಇಂತಹ ಭಕ್ತರಿಗೆ ಭೌತಿಕ ಶ್ರೀಮಂತಿಕೆಗಳ ಗರ್ವ ಇಲ್ಲ. ಸಾಮಾನ್ಯವಾಗಿ ಭೌತಿಕ ಶ್ರೀಮಂತಿಕೆಗಳು ಅಂದ್ರೆ ಒಳ್ಳೆಯ ಕುಟುಂಬ, ಶಿಕ್ಷಣ, ಸ್ಫುರದ್ರೂಪ ಮತ್ತು ಐಶ್ವರ್ಯ ಹಾಗೆ. ಆದ್ರೆ ಪ್ರಭುವಿನ ಭಕ್ತರು ಯಾರಿದ್ದಾರೋ ಅವರಿಗೆ ಈ 4 ಭೌತಿಕ ಶ್ರೀಮಂತಿಕೆಗಳು ಇದ್ರೂ ಕೂಡ ಅವರು ಇಂತಹ ಘನತೆ ಇದೆ ಅಂತ ಹೇಳಿ ಅವನು ಅಹಂಕಾರದಿಂದ ಮೈ ಮರೆಯುವುದು ಇಲ್ಲ. ಹಾಗೆ ಭಗವಂತನ ಶ್ರೇಷ್ಠ ಭಕ್ತರು ಜಗತ್ತಿನಲ್ಲಿ ಒಂದು ಯಾತ್ರಾ ಸ್ಥಳದಿಂದ ಇನ್ನೊಂದು ಯಾತ್ರಾ ಸ್ಥಳಕ್ಕೆ ಪ್ರಯಾಣ ಮಾಡ್ತಾ ಇರ್ತಾರೆ. ದಾರಿಯಲ್ಲಿ ಅನೇಕ ಮಂದಿ ಬದ್ಧಾತ್ಮರನ್ನು ಅವರು ಕಾಣ್ತಾರೆ. ತಮ್ಮ ಸವಾಸದಿಂದ ಮತ್ತು ದಿವ್ಯ ಜ್ಞಾನವನ್ನು ಹಂಚುವುದರಿಂದ ಅವರನ್ನು ಉದ್ಧಾರ ಮಾಡ್ತಾರೆ. ಅವರು ವೃಂದಾವನ, ಮಥುರಾ, ದ್ವಾರಕ, ಜಗನ್ನಾಥಪುರಿ ಮತ್ತು ನವದೀಪ ಇಂತಹ ಸ್ಥಳಗಳಲ್ಲಿ ವಾಸಿಸ್ತಾರೆ. ಏಕೆಂದ್ರೆ ಇಂತಹ ಸ್ಥಳಗಳಲ್ಲಿ ಭಕ್ತರು ಮಾತ್ರ ಇರ್ತಾರೆ. ಭಕ್ತರಲ್ಲಿ ಸೇರ್ತಾರೆ. ಹೀಗೆ ಅವರು ಸಜ್ಜನರ ಸವಾಸದ ಲಾಭವನ್ನು ಅವರು ಅಲ್ಲಿ ಪಡೆದುಕೊಳ್ತಾರೆ. ಇಂತಹ ಸವಾಸದಿಂದ ಭಕ್ತನು ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನೂ ಮುಂದಕ್ಕೆ ಹೋಗ್ತಾನೆ. ಆದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದ ಸಾಮಾನ್ಯ ಸಂಸಾರ ಜೀವನದಲ್ಲಿ ಇಂತಹ ಪ್ರಗತಿ ಸಾಧ್ಯ ಇಲ್ಲ. ವೇದಗಳ ಸಕಾರ ರೂಪಗಳು ಹೀಗೆ ಮುಂದುವರಿತವೆ. ಪ್ರಿಯ ಪ್ರಭುವೆ, ಅಲೌಕಿಕವಾದಿಗಳಲ್ಲಿ ನಿರಾಕಾರವಾದಿಗಳು ಮತ್ತು ಸಕಾರವಾದಿಗಳು ಅಂತೇಳಿ 2 ವರ್ಗಗಳು. ಇದು ಭೌತಿಕ ಸೃಷ್ಟಿಯು ಮಿಥ್ಯ ಅಥವಾ ಪರಮಸತ್ಯ ಒಂದೇ ವಾಸ್ತವ ಎನ್ನುವುದು ನಿರಾಕಾರವಾದಿಗಳ ಅಭಿಪ್ರಾಯ. ಸಕಾರವಾದಿಗಳ ಅಭಿಪ್ರಾಯದಲ್ಲಿ ಭೌತಿಕ ಜಗತ್ತು ಅಶ್ವಾಶ್ವತ ಆದ್ರೂ ಮಿಥ್ಯೆಯಲ್ಲ, ಸತ್ಯ. ತಮ್ಮ ಸಿದ್ಧಾಂತಗಳನ್ನು ಸಮರ್ಥಿಸಲು ಈ ಲೌಕಿಕವಾದಿಗಳು ಬೇರೆ ಬೇರೆ ವಾದಗಳನ್ನು ಅಲ್ಲಿ ಬಳಸ್ತಾರೆ. ವಾಸ್ತವವಾಗಿ ಭೌತಿಕ ಜಗತ್ತು ಇದು ಸತ್ಯ ಕೂಡ ಹೌದು, ಮಿಥ್ಯೆ ಕೂಡ ಹೌದು. ಅದು ಸತ್ಯ ಏಕೆಂದರೆ ಪ್ರತಿಯೊಂದು ಪರಮ ಸತ್ಯದ ವಿಸ್ತೃತ ರೂಪ. ಮಿಥ್ಯೆ ಏಕೆಂದ್ರೆ ಭೌತಿಕ ಜಗತ್ತು ಅಶ್ವಾಶ್ವತ, ಅದು ಸೃಷ್ಟಿಯಾಗ್ತದೆ ಮತ್ತೆ ಲಯವಾಗ್ತದೆ. ಅಸ್ತಿತ್ವದ ಬೇರೆ ಬೇರೆ ಸ್ಥಿತಿಗಳಿಂದಾಗಿ ಬ್ರಹ್ಮಾಂಡಕ್ಕೆ ಸ್ಥಿರವಾದ ಸ್ಥಾನ ಒಂದು ಇಲ್ಲ. ಭೌತಿಕ ಜಗತ್ತು ಮಿಥ್ಯೆ ಎಂದು ಕಾಣಬೇಕೆಂದು ಹೇಳುವವರು ಸಾಮಾನ್ಯವಾಗಿ ಈ ಸೂತ್ರವನ್ನು ಹೇಳ್ತಾರೆ: ಬ್ರಹ್ಮಸತ್ಯ ಜಗನ್ಮಿಥ್ಯೆ. ಭೌತಿಕ ಜಗತ್ತಿನಲ್ಲಿ ಎಲ್ಲವನ್ನೂ ಜಡ ವಸ್ತುವಿನಿಂದ ಮಾಡಲಾಗ್ತದೆ. ಹಾಗೆ ಆ ವಾದವನ್ನು ಅವರು ಮುಂದೆ ಇಡ್ತಾರೆ. ಉದಾಹರಣೆಗೆ ಮಣ್ಣಿನಿಂದ ಮಡಕೆ, ತಟ್ಟೆ, ಉಂಡೆಗಳು ಮತ್ತು ಇಂತಹ ವಸ್ತುಗಳನ್ನು ಮಾಡ್ತಾರೆ. ನಾಶವಾದ ನಂತರ ಈ ವಸ್ತುಗಳು ಬೇರೆ ಭೌತಿಕ ವಸ್ತುಗಳಾಗಿ ಮಾರ್ಪಾಡಾಗ್ಬೋದು.
ಆದ್ರೆ ಯಾವಾಗಲೂ ಅದು ಮಣ್ಣಾಗಿ ಉಳಿತದೆ. ಮಣ್ಣಿನ ಊಜೆ ಅದು ಒಡೆದ ಮೇಲೆ ಬಟ್ಲಾಗ್ಬೋದು ಅಥವಾ ತಟ್ಟೆ ಆಗ್ಬೋದು. ಆದ್ರೆ ಆ ತಟ್ಟೆ ಆಗ್ಲಿ ಬಟ್ಲಲ್ಲಾಗ್ಲಿ ನೀರಿನ ಊಜಿಗಳು ಆಗ್ಲಿಕ್ಕೆ ಮಣ್ಣು ಇದ್ದೇ ಇರ್ತದೆ. ಆದ್ರಿಂದ ಊಜಿ, ತಟ್ಟೆ ಅಥವಾ ಬಟ್ಟಲು ಇವೆಲ್ಲ ಮಿಥ್ಯ. ಆದ್ರೆ ಮಣ್ಣು ಮಾತ್ರ ಅಲ್ಲಿ ಸತ್ಯ. ಇದು ನಿರಾಕಾರವಾದಿಯ ನಿರೂಪಣೆ. ಈ ಬ್ರಹ್ಮಾಂಡವನ್ನು ನಿಶ್ಚಯವಾಗಿಯೂ ಪರಮ ಸತ್ಯದಿಂದ ಉತ್ಪನ್ನ ಮಾಡಿದೆ. ಆದ್ರೆ ಅದರ ಅಸ್ತಿತ್ವವು ಅಶ್ವಾಶ್ವತ, ಆದುದರಿಂದ ಅದು ಸುಳ್ಳು, ಮಿಥ್ಯೆ. ಶಾಶ್ವತವಾಗಿರುವ ಪರಮ ಸತ್ಯ ಒಂದೇ ಅಲ್ಲಿ ಸತ್ಯ ಎಂಬುದು ನಿರಾಕಾರವಾದಿಯ ಅವರ ತಿಳುವಳಿಕೆ. ಆದ್ರೆ ಇತರ ಅಲೌಕಿಕವಾದಿಗಳ ಅಭಿಪ್ರಾಯದಲ್ಲಿ ಪರಮ ಸತ್ಯದಿಂದ ಆದ ಭೌತಿಕ ಜಗತ್ತು ಅದು ಸತ್ಯವೇ. ಇದಕ್ಕೆ ನಿರಾಕಾರವಾದಿಗಳ ಉತ್ತರ ಎಂದರೆ ಭೌತಿಕ ಜಗತ್ತು ವಾಸ್ತವವಲ್ಲ. ಏಕೆಂದರೆ ಜಡವಸ್ತುವು ಕೆಲವೊಮ್ಮೆ ಜೀವಾತ್ಮನಿಂದ ಆಗುತ್ತದೆ, ಕೆಲವೊಮ್ಮೆ ಜೀವಾತ್ಮವು ಜಡವಸ್ತುವಿನಿಂದ ಆಗ್ತದೆ. ಇಂತಹ ವಾದಿಗಳು ಇನ್ನೊಂದು ವಾದವನ್ನು ಇನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಈಗ ಸಗಣಿಯು ಜೀವರಹಿತ ಜಡವಸ್ತು ಆಗಿದ್ರು ಕೂಡ ಕೆಲವೊಮ್ಮೆ ಚೇಳುಗಳು ಸಗಣಿಯಿಂದ ಹೊರಗೆ ಬರ್ತದೆ. ಹಾಗೆಯೇ ಉಗುರು ಮತ್ತು ಕೂದಲು ಅಂತಹ ಜೀವರಹಿತ ವಸ್ತುಗಳು ಜೀವಂತ ದೇಹದಿಂದ ಹೊರಗೆ ಬರ್ತದೆ. ಜೀವಂತ ದೇಹದಿಂದಲೇ ಬರ್ತದೆ ಉಗುರು ಮತ್ತೆ ಕೂದಲು. ಆದುದರಿಂದ ಒಂದು ವಸ್ತುವಿನಿಂದ ಉತ್ಪಾದನೆ ಆಗುವಂತಹ ವಸ್ತುಗಳೆಲ್ಲ ಒಂದೇ ತರದ್ದು ಅಲ್ಲ. ಈ ವಾದವನ್ನು ಆಧಾರವಾಗಿ ಇಟ್ಟುಕೊಂಡು ಬ್ರಹ್ಮಾಂಡವು ನಿಸ್ಸಂದೇಹವಾಗಿ ಪರಮ ಸತ್ಯದಿಂದ ಬಂದಿದ್ದರೂ ಬ್ರಹ್ಮಾಂಡದಲ್ಲಿ ಸತ್ಯವಿರ್ಲೇಬೇಕು ಎಂದೇನೂ ಇಲ್ಲ ಅಂತ ಹೇಳಿ ನಿರಾಕಾರವಾದಿಗಳು ಅದನ್ನು ಏನಿಲ್ಲ ನಿನಗೆ ಬಾರ್ಸನ್ ಬರಡ್ ಹೊಡಿತೀನಿ ಹೇಳಿದ್ನಲ್ಲ, ಬಾರ್ಸನ್ ಬರಡ್ ಹೊಡಿತೀನಿ ನಾನು. ಫೋನ್ ಹೋಯ್ತು ಅಂದ್ರೆ ಇನ್ನೊಂದಿಲ್ಲ ನನಗೆ. ನಿರಾಕಾರವಾದಿಗಳು ಅದನ್ನು ಸ್ಥಾಪಿಸುತ್ತಾರೆ. ಈ ಅಭಿಪ್ರಾಯದಂತೆ ಪರಮ ಸತ್ಯವಾದ ಬ್ರಹ್ಮನ್ ಅನ್ನು ಸತ್ಯ ಅಂತ ಹೇಳಿ ಸ್ವೀಕರಿಸಬೇಕು. ಬ್ರಹ್ಮಾಂಡವು ಪರಮ ಸತ್ಯದ ಉತ್ಪನ್ನ ಆದ್ರೂ ಅದನ್ನು ಸತ್ಯ ಅಂತ ಹೇಳಿ ನಾವು ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಮಾಯವಾದಿಗಳ ಅಭಿಪ್ರಾಯವನ್ನು ಭಗವದ್ಗೀತೆಯ ಅಸುರರ ವಾದ ಅಂತ ಹೇಳಿ ತಿಳಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಪ್ರಭು ಅಸತ್ಯಂ ಅಪ್ರತಿಷ್ಠಂತೆ ಜಗತ್ ಆಹುರ್ ಅನೀಶ್ವರಂ ಅಂತ ಹೇಳಿದ್ದಾನೆ. ಬ್ರಹ್ಮಾಂಡವನ್ನು ಕುರಿತು ಅಸುರರ ಅಭಿಪ್ರಾಯದಲ್ಲಿ ಸೃಷ್ಟಿ ಎಲ್ಲವೂ ಮಿಥ್ಯ. ನೋಡಿ, ಬ್ರಹ್ಮಾಂಡವನ್ನು ಕುರಿತು ಈ ರಾಕ್ಷಸರ ಅಭಿಪ್ರಾಯದಲ್ಲಿ ಸೃಷ್ಟಿ ಎಲ್ಲ ಸುಳ್ಳು. ಜಡವಸ್ತುವಿನ ಒಳ ಕ್ರಿಯೆಯೇ ಸೃಷ್ಟಿಯ ಮೂಲ ಮತ್ತೆ ನಿಯಂತ್ರಕನಾಗಲಿ ದೇವರಾಗ್ಲಿ ಇಲ್ಲ ಎನ್ನುವುದು ಅವರ ಅಭಿಪ್ರಾಯ. ಇಲ್ಲಿ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಪಂಚಭೂತಗಳಾದ ಭೂಮಿ, ಅಪ್ಪು, ವಾಯು, ತೇಜಸ್ಸು ಮತ್ತು ಅಗ್ನಿ ಜೊತೆಗೆ 3 ಸೂಕ್ಷ್ಮ ಅಂಶಗಳು ಮನಸ್ಸು, ಬುದ್ಧಿ ಮತ್ತೆ ಅಹಂಭಾವ, ಈ 8 ಪರಮಪ್ರಭುವಿನ ಭಿನ್ನ ಭಿನ್ನ ಶಕ್ತಿಗಳು ಅಂತೇಳಿ ನಾವು ತಿಳಿತೀವಿ. ಈ ಅಧಮ ಐಹಿಕ ಶಕ್ತಿಗೆ ಅತೀತವಾದ ಆಧ್ಯಾತ್ಮಿಕ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಜೀವಿಗಳು ಅಂತೇಳಿ ಕರಿತೇವೆ. ಜೀವಿಗಳು ಪ್ರಭುವಿನ ಉತ್ತಮ ಶಕ್ತಿ ಅಂತೇಳಿ ಸ್ವೀಕೃತವಾಗ್ತದೆ. ಇಡೀ ಬ್ರಹ್ಮಾಂಡವು ಕೆಳಮಟ್ಟದ ಮತ್ತು ಉತ್ತಮ ಶಕ್ತಿಗಳ ಸಂಯೋಗ. ಶಕ್ತಿಗಳ ಮೂಲ ದೇವೋತ್ತಮ ಪರಮಪುರುಷ. ಎಲ್ಲಾ ಶಕ್ತಿಗಳ ಮೂಲ ದೇವೋತ್ತಮ ಪರಮಪುರುಷ. ದೇವೋತ್ತಮ ಪರಮಪುರುಷನಿಗೆ ಅನೇಕ ಶಕ್ತಿಗಳು ಉಂಟು. ಇದು ವೇದದಲ್ಲಿ ದೃಢಪಟ್ಟಿದೆ. ಪರಸ್ಯ ಶಕ್ತಿ ವಿವಿಧ್ಯಾಯ ಶ್ರೂಯತೆ. ಪ್ರಭುವಿನ ದಿವ್ಯ ಶಕ್ತಿಗಳು ವಿಧ ವಿಧವಾಗಿ ಇದೆ. ಇಂತಹ ವೈವಿಧ್ಯವು ಪರಮ ಪ್ರಭುವಿನಿಂದ ಹೊರಹೊಮ್ಮಿರುವುದರಿಂದ ಅದು ಮಿಥ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಭು ಯಾವಾಗ್ಲೂ ಶಾಶ್ವತ, ಅವನ ಶಕ್ತಿಗಳು ಕೂಡ ಶಾಶ್ವತ. ಹಾಗೆ ಶಕ್ತಿಯ ಒಂದು ಭಾಗವು ಕೆಲವೊಮ್ಮೆ ವ್ಯಕ್ತ ಮತ್ತು ಕೆಲವೊಮ್ಮೆ ಅವ್ಯಕ್ತ. ಅಂದ್ರೆ ಕೆಲವೊಂದು ಸತ್ಯ, ಕೆಲವೊಂದು ಅಶ್ವಾಶ್ವತ, ಕೆಲವು ಶಾಶ್ವತವಾಗಿ ಇದೆ, ಕೆಲವೊಂದು ಮತ್ತೆ ಕೆಲವೊಂದು ಅಶ್ವಾಶ್ವತವಾದದ್ದು ಅಂತೇಳಿ. ಆದ್ರೆ ಇದು ಸುಳ್ಳು ಅಂತ ಆಗುವುದಿಲ್ಲ. ಇಲ್ಲಿ ತನಕ ಓದಿದ್ದೀರಿ. ಇದು ಆ ಪ್ಯಾರವನ್ನು ನಾನು ಒಂದಷ್ಟು ಹೇಳ್ಬಹುದಾ ಅಂತೇಳಿ 6 ನಿಮಿಷ ನಾವು ಈ ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಮನುಷ್ಯನಿಗೆ ಸಿಟ್ಟು ಬಂದಾಗ ಸಾಮಾನ್ಯ ಸ್ಥಿತಿಯಲ್ಲಿ ಮಾಡುವುದಕ್ಕಿಂತ ಬೇರೆಯಾದ ಒಂದು ಕೆಲಸವನ್ನು ಮಾಡ್ತಾನೆ. ಸಿಟ್ಟು ಬಂದಾಗ ಏನ್ ಮಾಡ್ತೀರಿ ನೀವು? ಸಾಮಾನ್ಯ ಸ್ಥಿತಿಯಲ್ಲಿ
ಮಾಡೋದಕ್ಕಿಂತ ಬೇರೆ ತರದ್ದು ಕೆಲಸವನ್ನು ನಾವು ಮಾಡ್ತೇವೆ. ಕೋಪವು ಒಮ್ಮೆ ಕಾಣಿಸಿಕೊಳ್ತದೆ ಮತ್ತೆ ಮರೆಯಾಗ್ತದೆ. ಅಂದ್ರೆ ಕೋಪದ ಶಕ್ತಿಯೇ ಮಿಥ್ಯೆ ಅಂತ ಅಲ್ಲ. ಕೋಪದ ಶಕ್ತಿಯೇನು ಸುಳ್ಳಲ್ಲ ಅಲ್ಲವಾ? ಆದುದರಿಂದ ಈ ಜಗತ್ತು ಮಿಥ್ಯೆ ಎನ್ನುವ ಮಾಯವಾದಿಗಳ ವಾದವನ್ನು ವೈಷ್ಣವರು ಯಾರು ಕೂಡ ಅದನ್ನು ಒಪ್ಪುವುದಿಲ್ಲ. ಈ ಬ್ರಹ್ಮಾಂಡಕ್ಕೆ ಒಂದು ಪರಮವಾದ ಕಾರಣವಿಲ್ಲ, ದೇವರು ಇಲ್ಲ, ಮತ್ತು ಎಲ್ಲವೂ ಜಡವಸ್ತುವಿನ ಅಂತರ್ ಪ್ರತಿಕ್ರಿಯೆಯಿಂದ ಆದದ್ದು ಎನ್ನುವ ಅಭಿಪ್ರಾಯ ಅದು ರಾಕ್ಷಸರ ಅಭಿಪ್ರಾಯ ಅಂತೇಳಿ ಭಗವಂತನೇ ಅದನ್ನು ಹೇಳ್ತಾರೆ. ಕೋಪ ಬಂದಾಗ ಏನು ಮಾಡ್ತೀರಿ? ಇಲ್ಲಿಗೆ ಇದನ್ನು ನಿಲ್ಲಿಸೋಣ. ಏನು ಮಾಡ್ತೀರಿ ಕೋಪ ಬಂದಾಗ? ಮಾತಾಜಿ ಈಗ ಒಂದು ಮಾತಾಜಿ ಹೇಳ್ತಿದ್ರಲ್ಲ, ಜೋರಿಂದ ಮೊಬೈಲ್ ಅಲ್ಲಿ ಇರ್ತದ, ಮೊಬೈಲ್ ಮಗ ತಕೊಂಡ. ಅದಕ್ಕೆ ಉದಾಹರಣೆಯಾಗಿ ಅದು ಬಂತಲ್ಲವಾ? ಹೌದೌದು, ಎಕ್ಸಾಂಪಲ್ ಮೊದ್ಲೇ ಕೊಟ್ರು. ಪ್ರಭುಪಾದ್ರು ಮೊದ್ಲೇ ಅದನ್ನು ತಯಾರಿಸಿ ಬಿಟ್ರು. ಅದ್ ಯಾರು? ಯಶೋಧ ಮಾತಾಜಿಯ ಮೊಬೈಲ್ ಅಂತ ಹೇಳಿ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಧನ್ಯವಾದಗಳು ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಧನ್ಯವಾದಗಳು. ಅನಂತ ಕೋಟಿ ಭಕ್ತವೃಂದ ಕಿ ಹರೇ ಜೈ. ಕೃಷ್ಣ ಮಾತಾಜಿ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜೈ. ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ಜೈ. ಹರೇ ಕೃಷ್ಣ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಈ ದಿನ ಉತ್ತಮವಾಗ್ಲಿ ಅಂತ ಹೇಳಿ ಬೇಡಿಕೊಳ್ತಾ ನಾವು ಇಂದಿನ ತರಗತಿಯನ್ನು ನಿಲ್ಲಿಸೋಣ. ಹರೇ ಕೃಷ್ಣ.